ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ ನಮಸ್ಕಾರ. ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿವಿಧ ಕ್ಷೇತ್ರದ ಸಾಧಕರ ಸಾಧನೆಯ ಅನಾವರಣ ಈ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ದಿನ ನಮ್ಮ ಜೊತೆಗಿದ್ದಾರೆ ನಮ್ಮೂರಿನ ಕಲಾ ಪ್ರತಿಭೆ ಸ್ಫೂರ್ತಿ ಆಚಾರ್ಯ ಅವರನ್ನು ಸ್ವಾಗತಿಸೋಣ. ಸ್ಫೂರ್ತಿ ಆಚಾರ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೀವು ಕಲಾಕ್ಷೇತ್ರದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ರಿ, ನಿಮ್ಮ ಬಾಲ್ಯ ಹೇಗಿತ್ತು? ನಾನು ಬಾಲ್ಯದಿಂದನೇ ಆರ್ಟ್ ವರ್ಕ್ ಎಲ್ಲ ಮಾಡ್ತಾ ಇದ್ದೆ. ಸೊ ಅಂದರೆ ಅಷ್ಟೊಂದು ಗುರುತಿಸಿಕೊಳ್ತಾ ಇರಲಿಲ್ಲ. ಅಂದರೆ ನಮ್ಮ ಎಲ್ಲ ಮಕ್ಕಳು ಮಾಡುವ ಹಾಗೆ ಸಹ ನಾನು ಸಹ ಆರ್ಟ್, ಈ ಥರ ಚೌತಿ, ಈ ಥರ ಗಣೇಶೋತ್ಸವ ಸಮಾರಂಭದಲ್ಲೆಲ್ಲ ಮೆಹಂದಿ, ರಂಗೋಲಿ ಈ ಥರ ಎಲ್ಲ ಹಾಕೋದನ್ನೆಲ್ಲ ಮಾಡ್ತಾ ಇದ್ದೆ. ಸೊ ಹೀಗೆ ಹಾಕ್ತಾ 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 ಪ್ರಾಕ್ಟೀಸ್ ಮಾಡಿ 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 ಸೊ ಈಗ ಸ್ವಲ್ಪ ಇದರಲ್ಲಿ ಮಾಡ್ತಾ ಇದ್ದೇನೆ. ನಿಮ್ಮ ಅಂದರೆ ಲೈಫ್ ಜರ್ನಿ ಅಂದರೆ ನಿಮ್ಮ ಎಜುಕೇಷನ್ ಎಲ್ಲಿ? ನಾನು MS CS ಕಂಪ್ಯೂಟರ್ ಸೈನ್ಸ್ MSc ಅಲ್ಲಿ ಮಾಡಿದ್ದೇನೆ. ಸೊ MGM ಕಾಲೇಜಲ್ಲಿ ನಾನು MSc ಅನ್ನು ಕಂಪ್ಲೀಟ್ ಮಾಡಿದ್ದೇನೆ. ಮತ್ತು ಡಿಗ್ರಿ BCA ಮಾಡಿದ್ದೇನೆ. SMS ಕಾಲೇಜಲ್ಲಿ ಡಿಗ್ರಿ ಮಾಡಿದ್ದು BCA. ನೀವು ಈಗ ಆರ್ಟಿಸ್ಟ್, ನಿಮ್ಮ ಸಿಬ್ಲಿಂಗ್ಸ್ ಯಾರಾದರೂ ಆರ್ಟ್ ಇದ್ದಾರೆ ಅಂದರೆ ನಿಮ್ಮ ತಮ್ಮ ತಂಗಿ ಯಾರಾದರೂ? ನನಗೆ ತಮ್ಮ ಇದ್ದಾನೆ, ಬಟ್ ಅವನು ಆರ್ಟಲ್ಲಿ ಅಷ್ಟೊಂದು ಇದಿಲ್ಲ. ಮತ್ತು ನನ್ನ ಕಸಿನ್ ಒಬ್ಬರು ಮಾಡ್ತಾಯಿದ್ರು. ಅಂದರೆ ಅವರಿಗೂ ಸಹ ಸ್ವಲ್ಪ ಚೈಲ್ಡ್ಹುಡ್ಡಲ್ಲಿ ಈ ಥರ ಆರ್ಟ್ ಮಾಡುವಂಥದ್ದು ಮತ್ತು ಕೆತ್ತನೆ ಆ ಥರ ಎಲ್ಲ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಒಂಥರ ಅವನೇ ನನಗೆ ಇನ್ಸ್ಪಿರೇಷನ್. ಮಾಡ್ತಾ ಇದ್ದ ಅವನು ಚೈಲ್ಡ್ಹುಡ್ಡಲ್ಲಿ. ಸೊ ನಾವೆಲ್ಲ ಸಣ್ಣವರು ಇರುವಾಗ ಅವ್ರು ಮಾಡಿದ್ದನ್ನ ನೋಡ್ತಾ ಇದ್ವಿ. ಸೊ ಹೀಗೆ ನಾನು ಸಹ ಟ್ರೈ ಮಾಡ್ತಾ ಇದ್ದೆ, ಹೀಗೆ ಮಾಡ್ತಿದ್ದೇನೆ ಅಷ್ಟೇ. ನಿಮಗೆ ಆರ್ಟ್ ಮೇಲೆ ಹೇಗೆ ಇಂಟ್ರೆಸ್ಟ್ ಬಂತು? ಆರ್ಟ್ ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಎಲ್ಲ ಮಕ್ಕಳು ಸಹ ಮಾಡ್ತಾರಲ್ವ ಚೈಲ್ಡ್ಹುಡ್ಡಲ್ಲಿ. ಈಗ ಒಂದು ಫ್ರೀ ಟೈಮಲ್ಲಿ ಡ್ರಾಯಿಂಗ್ ಮಾಡೋದು, ಹಾಗೆ ನಾನು ಸಹ ಮಾಡ್ತಿದ್ದೆ. ಬಟ್ ಅದೊಂದು ಇದೇ ಫೀಲ್ಡಲ್ಲಿ ನಾನು ಮುಂದೆ ಬರ್ತೇನೆ ಅಂತ ನಂಗೆ ಗೊತ್ತಿರಲಿಲ್ಲ, ನಾನು ಅಂದ್ಕೊಂಡು ಇರಲಿಲ್ಲ. ಸೊ ಹೀಗೆ ಮಾಡಿ ಮಾಡಿ ಎಲ್ಲ ನಾನು ಮಾಡಿದಂಥ ಡ್ರಾಯಿಂಗ್ ಅಥವಾ ಏನಾದರೂ ರಂಗೋಲಿ ಹಾಕಿದರೆ ಅದರಲ್ಲೆಲ್ಲ ಪ್ರೈಸ್ ಹೀಗೆಲ್ಲ ಸಿಕ್ಕಿದಾಗ ಅದೇ ಒಂಥರ ನಮಗೆ ಪ್ರೋತ್ಸಾಹ. ಅದನ್ನ ಹೀಗೆ ಮಾಡಿ 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 ನನಗೆ ಅದರೆಲ್ಲ ಇಂಟ್ರೆಸ್ಟ್ ಬಂತು. ನಾನು ಮಾಡ್ತೇನೆ, ಇನ್ನೊಬ್ಬರು ಅದನ್ನ ನೋಡಿ ಹೊಗಳಿದಾಗ ಒಳ್ಳೆ ಮಾಡಿದ್ಯಾ ಅಂತ ಹೇಳಿದಾಗ ಅದೇ ನಮಗೆ ಇನ್ಸ್ಪಿರೇಷನ್ ಆಗಿತ್ತು. ಸೊ ಹಾಗೆ ಮಾಡಿ ಮಾಡಿ ಇದಾಯಿತು. ಈಗ ಆರ್ಟ್ ಅಂದಾಗ ನಾವು ಖಾಲಿ ಡ್ರಾಯಿಂಗ್ ಮಾತ್ರ ಅಂತ ಎಣಿಸ್ತೇವೆ. ಆರ್ಟಲ್ಲಿ ಎಷ್ಟು ಟೈಪ್ಸ್ ಇದೆ? ನಿಮಗೆ ಯಾವುದೆಲ್ಲ ಇಂಟ್ರೆಸ್ಟ್ ಉಂಟು, ಯಾವುದೆಲ್ಲ ಮಾಡಿದ್ದೀರಿ? ನಾನು ಫಸ್ಟಿಗೆ ಪೆನ್ಸಿಲ್ ಸ್ಕೆಚ್ ಮಾಡಿದ್ದು. ಅಂದರೆ ಮೊದಲಿಂದ ನಾನು ಮೆಹಂದಿ, ರಂಗೋಲಿ ಹಾಕ್ತಾನೆ ಇದ್ದೆ. ಮತ್ತು ಕ್ರಾಫ್ಟಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಚೈಲ್ಡ್ಹುಡ್ಡಿಂದ ಅಂದರೆ ಏನಾದರೂ ಕ್ರಾಫ್ಟ್ ಇದ್ದರೆ, ಏನಾದರೂ ಒಂದು ನೋಡಿದರೆ ನನಗದನ್ನ ಮಾಡಬೇಕಂತ. ಎಲ್ಲಾದರೂ ಹೋದಾಗ ಒಂದು ನೋಡಿ ಬರ್ತೇನೆ, ಏನೋ ಒಂದು ಮಾಡಿದ್ದು, ಯಾರೋ ಒಂದು ಮಾಡಿದ್ದು. ಸೊ ಅದು ನೋಡಿದಾಗ ಸೊ ನನಗೂ ಮಾಡಲಿಕ್ಕೆ ಆಗ್ತದೆ ಅಂತ ಅನಿಸ್ತಾ ಇತ್ತು. ಸೊ ಹೀಗೆ ಅದನ್ನು ಟ್ರೈ ಮಾಡ್ತಿದ್ದೆ ತುಂಬ ಸಲ. ಹೀಗೆ ಏನೋ ಹೆಚ್ಚಿನ ಸಲ ಅದು ವರ್ಕೌಟ್ ಆಗಲಿಲ್ಲ, ಒಂಥರ ವೇಸ್ಟ್ ಆಗ್ತಿತ್ತು ಮಾಡಿದ್ದೆಲ್ಲ. ಆದರೂ ಸಹ ರಿಪೀಟ್ ಮಾಡಿ 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 ಏನೋ ಒಂದು ಮಾಡ್ತಾ ಇದ್ದೆ. ಸೊ ರಂಗೋಲಿ ಜಾಸ್ತಿ, ನಾನು ಹೇಳಿದ್ನಲ್ಲ ನಮ್ಮ ಗಣೇಶೋತ್ಸವ ಅದೆಲ್ಲ ನಮಗೆ ಆ್ಯಕ್ಚುಲಿ ಅಂದರೆ ಇನ್ಸ್ಪಿರೇಷನ್ ಅಲ್ಲಿಂದನೇ. ಯಾಕಂದರೆ ಅಲ್ಲಿ ಕಾಂಪಿಟೇಷನ್ ಇಡ್ತಾಯಿದ್ರು. ಸೊ ಅದು ನಮ್ಮ ಊರಿನ ಮಕ್ಕಳ ಜೊತೆನೇ ನಾವು ಕಾಂಪೀಟ್ ಮಾಡ್ತಾಯಿದ್ವಿ. ಅಲ್ಲಿ ನಮಗೆ ಪ್ರೈಸ್ ಸಿಗೋದಾಗಿರಲಿ, ಅಲ್ಲಿ ನಮಗೆ ಸಿಗುವಂಥ ಪ್ರೋತ್ಸಾಹ ಆಗಿರ್ಬೋದು, ಅಥವಾ ಸ್ಕೂಲಲ್ಲಿ ಆಗುವಂಥ ಕಾಂಪಿಟೇಷನ್ ಆಗಿರ್ಬೋದು, ಅಲ್ಲೆಲ್ಲ ಹೀಗೆ ಮಾಡಿ 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 ನನಗೆ ಎಲ್ಲರೂ ಸಹ ಅಂದರೆ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಮಾಡಿದ ವರ್ಕಿಗೆ. ಸೊ ಅದು ಸಣ್ಣ ಮಟ್ಟದಲ್ಲಿ ಮಾಡಿರ್ಬೋದು, ಬಟ್ ಅದೇ ಒಂಥರ ನಮಗೆ ಸ್ಫೂರ್ತಿ. ಅದನ್ನೇ ನೋಡಿ ಅಂದರೆ ಅಲ್ಲಿ ಅದೇ ಒಂದು ಹಂತ, ಒಂದೊಂದು ಹಂತ ಅಂತ ಹೇಳ್ಬೋದು. ಸೊ ಹಾಗೆ ಮಾಡಿ ಮಾಡಿ ಬೇರೆಲ್ಲ ಆರ್ಟ್ ವರ್ಕ್ನ ಮಾಡ್ತಾಯಿದ್ದೆ. ಈಗ ಫಸ್ಟಿಗೆ ನಾನು ರಂಗೋಲಿ ಹಾಕ್ತಾಯಿದ್ದೆ, ಹೀಗೆ ಸಿಂಪಲ್ ಪೆನ್ಸಿಲ್ ಸ್ಕೆಚ್ ಇದೆಲ್ಲ ಮಾಡ್ತಾಯಿದ್ದೆ, ಕ್ರಯನ್ಸಲ್ಲಿ ಮಾಡ್ತಾಯಿದ್ದೆ. ಆಮೇಲೆ ಮೆಹಂದಿ ಸ್ಟಾರ್ಟ್ ಮಾಡಿದೆ. ಸೊ ಮೆಹಂದಿ ನನ್ನ ಕಸಿನ್ ಒಬ್ಬರು ಹಾಕ್ತಾಯಿದ್ರು. ಸೊ ಅವಳ ಜೊತೆ ಹೋಗಿ ಹೋಗಿ ನಾನು ಸಹ ಮೆಹಂದಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಹೀಗೆ ಮಾಡ್ತಾ ಮಾಡ್ತಾ ಬೇರೆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಪೆನ್ಸಿಲ್ ಸ್ಕೆಚ್ ಮಾಡಿದೆ. ಪೆನ್ಸಿಲ್ ಸ್ಕೆಚ್ಚಲ್ಲೂ ಸಹ ನಮಗೆ MSc ಇರುವಾಗ ನನಗೆ ಕಾಂಪಿಟೇಷನ್ ಇತ್ತು, ಪೋರ್ಟ್ರೈಟ್ ಸ್ಕೆಚ್. ಸೊ ಅದು ನಮಗೆ ಹೇಳಿದರು, ಪೋರ್ಟ್ರೈಟಲ್ಲಿ ಅಂದರೆ ಆನ್ ದ ಸ್ಪಾಟ್ ನಮಗೆ ಫೋಟೋ ಕೊಡ್ತಾರೆ. ಏನಂತ ಹೇಳಿರಲಿಲ್ಲ, ನಾವು ಸ್ಪಾಟಲ್ಲಿ ನಿಮಗೆ ಯಾವುದೋ ಒಂದು ವ್ಯಕ್ತಿಯ ಚಿತ್ರ ಕೊಡ್ತೇವೆ, ಅದನ್ನು ನೀವು ಡ್ರಾ ಮಾಡಬೇಕು ಅಂತ. ಸೊ ಅಷ್ಟರವರೆಗೆ ನನಗೆ ಪೋರ್ಟ್ರೈಟ್ ನಾನು ಮಾಡ್ತೇನೆ ಅಂತ ನನಗೆ ಹೋಪೇ ಇರಲಿಲ್ಲ, ಟಿಲ್ MSc ಸಹ. ಹೀಗೆ ಸಿಂಪಲ್ ಏನೋ ಒಂದು ಡ್ರಾಯಿಂಗ್ ಮಾಡ್ತಾಯಿದ್ವಿ. ಸೊ ಆ ಟೈಮಲ್ಲಿ ನಮಗೆ ನಾನು MGM ಅಲ್ಲಿ ಮಾಡಿದ್ದಲ್ವ, ಸೊ ಅಲ್ಲಿ ಫೌಂಡರ್ TMFI ಅವರ ಫೋಟೋ ಕೊಟ್ಟಿದ್ದರು ನಮಗೆ. ಸೊ ಅದು ನಾನು ಮಾಡಿದ್ದು ಫಸ್ಟ್ ಪೋರ್ಟ್ರೈಟ್. ಸೊ ಅಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು ಪೋರ್ಟ್ರೈಟ್ ಇದು. ಸೊ ಅಲ್ಲಿಂದ ನೆಕ್ಸ್ಟ್ ಪೋರ್ಟ್ರೈಟ್ ಮಾಡ್ಬೋದು ಅಂತ ಒಂದು ಹೋಪ್ ಬಂತು. ಸೊ ಹೀಗೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ದೆಲ್ಲ ಟ್ರೈ ಮಾಡಿದೆ. ಆಮೇಲೆ ಹೀಗೆ ಸೆಲೆಬ್ರಿಟೀಸ್ ಇದೆಲ್ಲ ಹೀಗೆ ಟ್ರೈ ಮಾಡಿ 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 ಸ್ವಲ್ಪ ಅದರ ನ್ಯಾಕ್ ಗೊತ್ತಾಯಿತು. ಮತ್ತು ಪೋರ್ಟ್ರೈಟ್ ಮಾಡಿದೆ. ಪೋರ್ಟ್ರೈಟ್ ಮಾಡ್ತಾ ಮಾಡ್ತಾ ಮತ್ತೆ ಲೀಫ್ ಆರ್ಟ್ ಸ್ವಲ್ಪ ಟ್ರೈ ಮಾಡುವ ಅಂತ ಲೀಫ್ ಆರ್ಟನ್ನು ಟ್ರೈ ಮಾಡಿದೆ. ಲೀಫ್ ಆರ್ಟಲ್ಲೂ ಸಹ
ಸಿಂಪಲ್ಲಾಗಿ ಫಸ್ಟ್ ಮಾಡಿದ್ದು, ಆಮೇಲೆ ಈಗ ಸ್ವಲ್ಪ ಪೋರ್ಟ್ರೈಟ್ನ ಲೀಫಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ಈಗ ಲೀಫ್ ಆರ್ಟ್ನ ಜಾಸ್ತಿ ಮಾಡ್ತೇನೆ. ಮತ್ತು ವಾಲ್ ಆರ್ಟನ್ನು ಟ್ರೈ ಮಾಡಿದ್ದೆ. ವಾಲ್ ಆರ್ಟ್ ಅಂದರೆ ಫಸ್ಟಿಗೆ ಮನೆಯಲ್ಲೇ ನಾನು ಟ್ರೈ ಮಾಡಿದ್ದು, ಮನೆಯಲ್ಲಿ ವಾಲಲ್ಲೆಲ್ಲ ಮಾಡ್ತಾಯಿದ್ದೆ. ಆಮೇಲೆ ಹೀಗೆ ಮಾಡ್ತಾ ಮಾಡ್ತಾ ವಾಲ್ ಆರ್ಟನ್ನು ಸ್ವಲ್ಪ ಮಾಡ್ತಾಯಿದ್ದೇನೆ. ಮತ್ತು ಡಿಜಿಟಲ್ ಆರ್ಟ್ ಅಂದರೆ ವೆಕ್ಟರ್ ಆರ್ಟನ್ನು ಮಾಡಿದ್ದೆ. ಸೊ ವೆಕ್ಟರ್ ಆರ್ಟನ್ನು ಡ್ರಾ ಮಾಡಿದ್ದೇನೆ. ಮತ್ತು ಹೆಚ್ಚಾಗಿ ನಾನು ಮೆಹಂದಿ, ಬ್ರೈಡಲ್ ಮೆಹಂದಿ ಸೀಸನಲ್ಲಿ ಫುಲ್ ಇರ್ತದೆ ಆರ್ಡರ್. ಸೊ ಬ್ರೈಡಲ್ ಮೆಹಂದಿ ಅಥವಾ ಗ್ರೂಪ್ ಮೆಹಂದಿ ಇದೆಲ್ಲ ಮಾಡ್ತಾ ಇರ್ತೇನೆ. ಮತ್ತು ಕ್ರಾಫ್ಟ್ ಅಂದರೆ ಗಿಫ್ಟ್ ಕಾರ್ಡ್ ಮಾಡೋದಾಗಿರ್ಬೋದು, ಅಥವಾ ವಾಲ್ ಹ್ಯಾಂಗಿಂಗ್ಸ್, ಏನಾದರೂ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಕ್ರಾಫ್ಟಲ್ಲಿ ಮಾಡ್ತೀವಲ್ಲ ಅದನ್ನೆಲ್ಲ ನಾನು ಮಾಡ್ತೇನೆ. ಮತ್ತು ಸಾರಿ ಕುಚ್ಚು ಹಾಕೋದು, ಸೊ ಇದನ್ನೆಲ್ಲ ಮಾಡ್ತಾ ಇರ್ತೇನೆ. ನೀವು ಹೇಳಿದ್ರಿ ನಾನು ತುಂಬ ಕಾಂಪಿಟೇಷನ್ಗೆ ಹೋಗಿದ್ದೆ ಅಂತ. ನೀವು ಹೋದಂತಹ ಮೊದಲ ಕಾಂಪಿಟೇಷನ್ ಮತ್ತು ಮೊದಲು ಸಿಕ್ಕಿದಂಥ ನಿಮಗೆ ಪ್ರೈಸ್ ಯಾವುದು? ಮೊದಲ ಕಾಂಪಿಟೇಷನ್ ಅಂದರೆ ನಾನು ಹೇಳಿದ್ನಲ್ಲ, ನನ್ನ ಚೈಲ್ಡ್ಹುಡ್ ಅಂದರೆ ನನಗೆ ನೆನಪಾಗೋದು ಒಂದು ನಮ್ಮ ಸ್ಕೂಲಲ್ಲಿ ಆಗುವಂಥ ಕಾಂಪಿಟೇಷನ್, ಅಂದರೆ ಆ್ಯನ್ಯುವಲ್ ಡೇಗಾಗಿರುವಂಥ ಕಾಂಪಿಟೇಷನ್ ಆಗಿರ್ಬೋದು. ಬಿಟ್ಟರೆ ನನಗೆ ನನ್ನ ಚೈಲ್ಡ್ಹುಡ್ಡಿಂದ ನಮ್ಮ ಅಂದರೆ ನಮ್ಮ ಮನೆ ಹತ್ತಿರದಲ್ಲೇ ಒಂದು ಗಣೇಶೋತ್ಸವ ಅವರು ಕಾಂಪಿಟೇಷನ್ ಇಡ್ತಾಯಿದ್ರು. ಅದೇ ನನಗೆ ಕಾಂಪಿಟೇಷನ್ ಅಂತ ಹೇಳ್ಬೋದು, ನಾವು ಅಟೆಂಡ್ ಮಾಡಿರುವಂಥದ್ದು. ಸೊ ಅಲ್ಲೆಲ್ಲ ಮಾಡಿ ಅಲ್ಲಿಂದ ಪ್ರೈಸ್ ಮೇ ಬಿ ಅದೇ ಇನ್ಸ್ಪಿರೇಷನ್ ಆಗಿರ್ಬೋದು. ಈಗ ಡ್ರಾಯಿಂಗ್ ಅಂದಾಕ್ಷಣ ನೀವು ಸ್ವಇಚ್ಛೆಯಿಂದ ಕಲ್ತದ ಆರ್ ಯಾರಾದರೂ ಟೀಚರ್ಸ್ ಆಗಿರ್ಬೋದು, ಗುರುಗಳಿಂದ ನೀವು ಕಲ್ತದ? ಇಲ್ಲ, ನಾನಂದರೆ ನೋಡಿಯೇ, ನನ್ನ ಸ್ವಇಚ್ಛೆಯಿಂದಲೇ ನಾನು ಕಲ್ತಿದ್ದು. ಮತ್ತು ಯಾವ ಕ್ಲಾಸಸ್ಸಿಗೆ ನಾನು ಇದುವರೆಗೂ ಹೋಗಲಿಲ್ಲ. ಸೊ ಪ್ರತಿಯೊಂದು ಸಹ ಡ್ರಾಯಿಂಗ್, ಮೆಹಂದಿ, ಪ್ರತಿಯೊಂದು ಎಲ್ಲ ನಾನು ಏನು ಆರ್ಟ್ ಮಾಡ್ತೇನೆ ಅದೆಲ್ಲ ನಾನು ಹೀಗೆ ನೋಡಿ ಕಲ್ತಿದ್ದು. ಅಂದರೆ ಈಗ ನಮಗೆ ತುಂಬ ಆಪರ್ಚುನಿಟಿ ಉಂಟು ನೋಡಿ ಕಲೀಲಿಕ್ಕೆ. ಅಂದರೆ ನಾವು ಯೂಟ್ಯೂಬಲ್ಲಿ ನೋಡೋದಾಗಿರ್ಬೋದು, ನಮಗೆ ಒಂದೊಂದು ನಾವು ಮಾಡ್ತಾ ಇದ್ದ ಹಾಗೆ ನಮ್ಮ ಏನೋ ಒಂದು ಫಾಲ್ಟ್ ಆಗಿರ್ತದೆ, ಆ ಫಾಲ್ಟನ್ನು ನೆಕ್ಸ್ಟ್ ಟ್ರೈಯಲ್ಲಿ ಅದನ್ನ ನಾವು ರಿಕವರ್ ಮಾಡ್ತೇವೆ. ಸೊ ಹಾಗೆ ಮಾಡ್ತಾ ಮಾಡ್ತಾ ನಾನು ಕಲ್ತದ್ದು. ಯೂಟ್ಯೂಬಲ್ಲೂ ಸಹ ನೋಡ್ತೇನೆ ನಾನು. ಸೊ ಅದರಲ್ಲಿ ನನಗೆ ಗೊತ್ತಾಗ್ತದೆ ಕೆಲವರು ಪ್ರೊಫೆಷ್ನಲ್ ಆಗಿ ಮಾಡಿರ್ತಾರಲ್ವ, ಅವ್ರು ಮಾಡುವಾಗ ಏನು ಟೂಲ್ಸನ್ನು ಯೂಸ್ ಮಾಡ್ತಾರೆ ಅಥವಾ ಅವ್ರು ಯಾವ ಥರ ಮಾಡ್ತಾರೆ ಅದನ್ನೆಲ್ಲ ನೋಡಿ 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 ಅವ್ರು ಏನೋ ಒಂದು ಮಾಡಿದ್ದು ತುಂಬ ಕ್ರಿಯೇಟಿವ್ ಆಗಿರ್ತದೆ, ಅದನ್ನು ಸಹ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೆ. ಸೊ ಹಾಗೆ ಮಾಡ್ತಾ ಇದ್ದೇನೆ ಈಗ. ನಿಮಗೆ ಈ ಆರ್ಟ್ ಮೇಲೆ ಇಂಟ್ರೆಸ್ಟ್ ಬರಲಿಕ್ಕೆ ಮೊದಲಿನ ಇನ್ಸ್ಪಿರೇಷನ್ ಯಾರು? ಇನ್ಸ್ಪಿರೇಷನ್ ಅದೇ ನಾನು ಹೇಳಿದ್ನಲ್ಲ, ಎಲ್ಲೇ ಹೋದ್ರೆ ಈಗ ನಾನೊಂದು ಆರ್ಟ್ ಏನೋ ಒಂದು ಚೈಲ್ಡ್ಹುಡ್ಡಲ್ಲೇ ಹೇಳೋದಿದ್ರೆ, ನಾನೊಂದು ಆರ್ಟ್ ಕಾಂಪಿಟೇಷನಿಗೆ ಏನೇ ಒಂದು ಕಾಂಪಿಟೇಷನ್ ಇತ್ತಂದ್ರೆ ಅದಕ್ಕೊಂದು ನಾನು ಇದ್ದೆ ಅಂತ ಮೊದಲು ಅದೊಂಥರ ಹುಚ್ಚಿತ್ತು ನನಗೆ. ಚೈಲ್ಡ್ಹುಡ್ಡಲ್ಲಿ ಏನೇ ಒಂದು ಕಾಂಪಿಟೇಷನ್ ಇರಲಿ, ಆ ಕಾಂಪಿಟೇಷನಿಗೆ ಹೋಗಿ ಹೆಸರು ಕೊಟ್ಟು ಬರ್ತಾ ಇದ್ದೆ. ಒಂಥರ ಅದೇ ಒಂದು ಖುಷಿ, ಕಾಂಪಿಟೇಷನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ ಆ ಥರ. ಸೊ ಮನೆಯಲ್ಲೂ ತುಂಬ ಸಪೋರ್ಟಿವ್ ಇದ್ದರು. ಎಲ್ಲೇ ಇದ್ದರು ಏನೇ ಇದ್ದರೂ ಸಹ ನಾನು ಕರ್ಕೊಂಡು ಹೋಗೋದಾಗಿರ್ಬೋದು, ನನಗೆ ಬೇಕಾದ ಮೆಟೀರಿಯಲ್ಸ್ ತೆಗೆಸಿ ಕೊಡೋದಾಗಿರ್ಬೋದು, ಅಂದರೆ ಏನಾದರೂ ಅದು ನನಗೆ ಬೇಕಂದಾಗ ನನಗೆ ರೆಡಿ ಇರ್ತಂತ ತಂದು ಕೊಡ್ತಾಯಿದ್ರು ಅದರ ಮಟ್ಟಿಗೆ. ಸೊ ಅದೊಂದು ನನಗೆ ಸಪೋರ್ಟಿವ್ ಆಗಿ ಫ್ಯಾಮಿಲಿ ಸಹ ಇದ್ದರು. ಅದ್ರ ಜೊತೆಗೆ ನಾನು ಈ ಥರ ಸಣ್ಣ ಪುಟ್ಟ ಕಾಂಪಿಟೇಷನ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ನಲ್ವ. ಸೊ ಹೀಗೆ ಅಂದರೆ ನಾನೊಂದು ಕಾಂಪಿಟೇಷನಲ್ಲಿ ಇದ್ದಾಗ ನನಗೆ ಐಡಿಯಾ ಇರೋದಿಲ್ಲ, ಏನು ಮಾಡಬೇಕಂತ ಗೊತ್ತಿರೋದಿಲ್ಲ, ಹೋಗಿ ಹೆಸರು ಕೊಟ್ಟು ಬಂದಿರ್ತೇನೆ. ಅಲ್ಲಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಅಕ್ಕಪಕ್ಕದವರೆಲ್ಲ ಏನು ಮಾಡ್ತಾರಂತ ಅದನ್ನು ನೋಡ್ತಿದ್ದೆ ನಾನು. ಸೊ ಏನೋ ಒಂದು ಮತ್ತೆ ನನಗೆ ಏನು ತಲೆಗೆ ಇಮ್ಯಾಜಿನೇಷನ್ ಬರ್ತದೆ ಅದನ್ನು ಮಾಡ್ತಾಯಿದ್ದೆ. ನಾನು ಯೂಶ್ವಲಿ ಹೇಳಬೇಕಂದ್ರೆ ನನಗೆ ಇನ್ಸ್ಪಿರೇಷನ್ ನನ್ನ ಅಕ್ಕಪಕ್ಕದಲ್ಲಿದ್ದವರ ಇನ್ನೊಂದು ಕಲಾವಿದರೇ ಇರ್ಬೋದು, ಯಾರೋ ಒಬ್ಬರು ನನಗಿಂತ ಬೆಟರ್ ಮಾಡ್ತಾ ಇರ್ತಾರಲ್ವ, ಅವರನ್ನು ನೋಡ್ತಾ ಇದ್ದೆ ನಾನು. ಅವರಿಂದ ಅಂದರೆ ಏನಂದ್ರೆ ಸ್ಕಿಲ್ಲನ್ನು ಕಲಿತಾ ಇದ್ದೆ. ಹಾಗೆ ಇನ್ನೊಬ್ಬರು ಒಳ್ಳೆ ಥರದಲ್ಲಿ ಮಾಡೋದನ್ನು ನೋಡಿ ನೋಡಿ ಕಲಿತಾ ಇದ್ದೆ. ನೀವು ಆರ್ಟಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ರಿ, ನಿಮಗೆ ಸಪೋರ್ಟ್ ಸಿಸ್ಟಮ್ ಯಾರು? ಮೇನ್ ಸಪೋರ್ಟ್ ಫ್ಯಾಮಿಲಿ, ಅಪ್ಪ ಅಮ್ಮ ತಂದೆ ತಾಯಿ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸಹ ನಂಗೆ ಸಪೋರ್ಟಿವ್. ಏನೇ ಮಾಡಿದ್ರು ಸಹ ನನ್ನ ಇಡೀ ಫ್ಯಾಮಿಲಿ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅಪ್ರಿಷಿಯೇಟ್ ಮಾಡೋದಾಗಿರ್ಬೋದು, ಇನ್ನೂ ಸಹ ಎನ್ಕರೇಜ್ ಮಾಡೋದಾಗಿರ್ಬೋದು. ನನಗೆ ಫ್ಯಾಮಿಲಿಯೇ ನನಗೆ ಒಂಥರ ಗಿಫ್ಟ್, ಅವರೇ ನನಗೆ ತುಂಬ ಸಪೋರ್ಟಿವ್. ಸೊ ಏನೇ ಇದ್ದರೂ ಸಹ ನನ್ನ ಓನ್ ಬ್ರದರ್ ಆಗಿರ್ಬೋದು, ನನ್ನ ತಂದೆ ಆಗಿರ್ಬೋದು, ಅಥವಾ ನನ್ನ ಕಸಿನ್ ಬ್ರದರ್, ಈಗ ಎಲ್ಲಿಗೆ ಒಂದು ವೇಳೆ ಈಗ ಮೆಹಂದಿ ಇದ್ದರೂ ಸಹ ನನ್ನ ಪಿಕಪ್ ಡ್ರಾಪ್ ಮಾಡೋದಾಗಿರ್ಬೋದು, ಎಲ್ಲದಕ್ಕೂ ಸಹ ನನಗೆ ಸಪೋರ್ಟಿವ್ ಇದ್ದಾರೆ. ಎಲ್ಲಿ ಒಂದು ಕಾಂಪಿಟೇಷನ್ ಇರಲಿ, ಎಷ್ಟೇ ಲೇಟ್ ಆಗೋದಿದ್ರು ಏನೇ ಆಗೋದಿದ್ರು ಅವರು ನನ್ನ ಜೊತೆಗಿರ್ತಾರೆ ಹೋಗೋದು ಬರುವಾಗ. ಹಾಗಾಗಿ ನಮಗೆ ಮಾಡಲಿಕ್ಕೆ ಒಂದು ಸಪೋರ್ಟ್, ಅಂದರೆ ನಮಗೆ ಮಾಡಲಿಕ್ಕೆ ಆಗ್ತದೆ. ಈಗ ಮೆಹಂದಿ ಇಡಲಿಕ್ಕೆ ಬ್ರೈಡಲ್ ಮೆಹಂದಿ ಅಂದರೆ ತುಂಬ ಟೈಮ್ ತಾಗ್ತದೆ ಅಥವಾ ಲೇಟ್ ಆಗೋದಾಗಿರ್ಬೋದು, ಈ ಥರ ಎಲ್ಲ ಆಗ್ತದೆ. ನಾನಂದರೆ ಇದು ಪಾರ್ಟ್ ಟೈಮ್ ಮಾಡುವಂಥದ್ದು. ಸೊ ಪಾರ್ಟ್ ಟೈಮ್ ಅಂದರೆ ಅದು ಈವ್ನಿಂಗ್ ಟೈಮಾಗೆ ಹೆಚ್ಚಾಗಿ ಇರ್ತದೆ. ಸೊ ಇದೆಲ್ಲ ಟೈಮಲ್ಲೂ ನನ್ನ ಜೊತೆ ಅವ್ರು ಇರ್ತಾರೆ. ಸೊ ಹಾಗಾಗಿ ನಂಗೆ ಮಾಡಲಿಕ್ಕಾಗ್ತದೆ. ಇಲ್ಲಾಂದರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲಾಂದರೆ ತುಂಬ ಕಷ್ಟ ಆಗ್ತಿತ್ತು. ನೀವು ತುಂಬ ಆರ್ಟ್ ಬಿಡಿಸಿದ್ದೀರಿ. ನಿಮ್ಮ ಮೋಸ್ಟ್ ಫೇವ್ರೆಟ್ ಮತ್ತು ಯಾವುದು ತುಂಬ ಹೆಚ್ಚು ಫೇಮಸ್ ಆಗಿತ್ತು ನೀವು ಬಿಡಿಸಿದಂಥ ಆರ್ಟಲ್ಲಿ? ನನಗೆ ಪರ್ಸ್ನಲ್ ಫೇವ್ರೇಟ್ ಅಂದರೆ
ಪೆನ್ಸಿಲ್ ಸ್ಕೆಚ್ಚಲ್ಲಿ ನಾನು ವೀರೇಂದ್ರ ಹೆಗ್ಡೆ ಅವ್ರದ್ದು ಡ್ರಾ ಮಾಡಿದ್ದೇನೆ. ಸೊ ನನಗೆ ಅದೊಂಥರ ತುಂಬ ಇಷ್ಟ. ನನಗೆ ಇವಾಗ ಸಹ ಉಂಟು ನನ್ನ ಹತ್ರ. ನಾನು ಆ್ಯಕ್ಚುಲಿ ನನ್ನ ಹೆಗ್ಡೆ ಅವರಿಗೆ ಪ್ರೆಸೆಂಟ್ ಮಾಡಬೇಕಂತ ಇದ್ದೇನೆ. ಸೊ ಇನ್ನೂ ಆಗಲಿಲ್ಲ ಪ್ರೆಸೆಂಟ್ ಮಾಡಲಿಕ್ಕೆ. ನನಗೆ ಅದನ್ನು ನೋಡಿ ನನಗೆ ಇಷ್ಟ, ಅದು ಆ ಆರ್ಟ್ ನೋಡಿದಾಗೆಲ್ಲ ನನಗೆ ಖುಷಿ ಆಗೋದು. ನಾನೇ ಮಾಡಿದ್ದು ಹೌದಾ ಅಂತ ಕೆಲವೊಮ್ಮೆ ಫೀಲ್ ಆಗೋದು ನನಗೆ. ನನಗೆ ಅದು ತುಂಬ ಇಷ್ಟ, ಫೇವ್ರೇಟ್ ಆರ್ಟ್ ಅದು ಪೆನ್ಸಿಲ್ ಸ್ಕೆಚ್ಚಲ್ಲಿ. ಲೀಫ್ ಆರ್ಟಲ್ಲಿ ನಾನು ತುಂಬ ಮಾಡಿದ್ದೇನೆ. ಒಂದು ಸತೀಶ್ ಪಟ್ಲ ಅವರಿಗೂ ಸಹ ನಾನು ಪ್ರೆಸೆಂಟ್ ಮಾಡಿದ್ದೆ, ಅಭಿಮತ ಅಂತ ಸಂಭ್ರಮ ಪ್ರೋಗ್ರಾಮಲ್ಲಿ. ಸೊ ಅದು ಸಹ ನನಗೆ ಒಂಥರ ಮೆಮೊರೇಬಲ್ ಮೂಮೆಂಟ್. ಸೊ ಹೀಗೆ ತುಂಬ ಸೆಲೆಬ್ರಿಟೀಸ್ ಇದೆಲ್ಲ ಮಾಡಿದ್ದೆ. ಮತ್ತು ಕೆಲವರು ಗಿಫ್ಟ್ ಕೊಡಲಿಕ್ಕೆಲ್ಲ ನನ್ನ ಹತ್ರ ಆರ್ಡರ್ ಕೊಡ್ತಾರೆ, ಬರ್ತ್ಡೇಗಾಗಿರೋ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು ಅಥವಾ ವೆಡ್ಡಿಂಗ್ ಗಿಫ್ಟ್ ಆಗಿರ್ಬೋದು. ಈ ಥರ ಗಿಫ್ಟ್ ಕೊಡಲಿಕ್ಕೂ ಸಹ ನನಗೆ ಆರ್ಡರ್ ಬರ್ತದೆ. ಸೊ ನಂದು ಇನ್ಸ್ಟಾದಲ್ಲಿ ಒಂದು ಪೇಜ್ ಉಂಟು, ಆ ಪೇಜ್ ಮೂಲಕ ನನಗೆ ಹೆಚ್ಚಾಗಿ ಆರ್ಡರ್ ಬರ್ತದೆ. ಸೊ ಎಲ್ಲವೂ ಸಹ ನನಗೆ ಸೆಲೆಬ್ರಿಟೀಸ್, ರೀಸೆಂಟ್ಲಿ ನಾನು ರಕ್ಷಿತ್ ಶೆಟ್ಟಿ ಮತ್ತು ಚಾರ್ಲಿದು ಒಂದು ಡ್ರಾಯಿಂಗ್ ಮಾಡಿದ್ದೇನೆ. ನನಗದು ಸಹ ಇಷ್ಟ, ಫೇವ್ರೇಟ್ ವರ್ಕ್. ಸೊ ಹೀಗೆ ಮಾಡಿದೆಲ್ಲ ವರ್ಕು ಸಹ ತುಂಬ ಇಂಟ್ರೆಸ್ಟಿಂದನೇ ಮಾಡು, ತುಂಬ ಖುಷಿಯಿಂದನೇ ಮಾಡು. ಸೊ ಎಲ್ಲ ವರ್ಕು ಫೇವ್ರೇಟೇ, ಬಟ್ ಕೆಲವೊಂದು ಪರ್ಟಿಕ್ಯುಲರ್ ವರ್ಕ್ ತುಂಬ ನನ್ನ ಪರ್ಸ್ನಲ್ ಫೇವ್ರೇಟ್ ಆಗಿರ್ತದೆ. ಇನ್ನು ನಿಮಗೆ ಯಾವುದಾದ್ರು ಸೆಲೆಬ್ರಿಟಿ ಚಿತ್ರ ಬಿಡಿಸ್ಬೇಕು ಅಂತ ತುಂಬ ಆಸೆ ಉಂಟು, ಬಟ್ ಅದು ಇನ್ನೂ ಬಿಡಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಯಾವ ಚಿತ್ರ? ನನಗೆ ಅಂದರೆ ಬಿಡಿಸ್ಬೇಕು, ಆಗಲಿಲ್ಲ ಅಂದರೆ ಮಾಡ್ತೇನೆ. ನನಗೆ ರತನ್ ಟಾಟಾ ಅವ್ರದ್ದೊಂದು ಮಾಡಬೇಕಂತ ಉಂಟು. ಮತ್ತು ನನ್ನ ನೇಬರ್ ಆದಂಥ ಒಂದು ಶ್ರೇಷ್ಠ ಕಲಾವಿದರು, ಯಕ್ಷಗಾನ ಭಾಗವತರಾದ ಕಾಳಿಂಗನವ್ರದ್ದೊಂದು ಡ್ರಾಯಿಂಗ್ ಮಾಡಬೇಕಂತ ಆಸೆ ಉಂಟು. ಮಾಡ್ತೇನೆ. ಮೆಹಂದಿ ಬಿಡಿಸ್ತೀರಂತ ಹೇಳಿದ್ರಿ, ನೀವು ಫಸ್ಟ್ ಟೈಮ್ ಮೆಹಂದಿ ಬಿಡಿಸಿದಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಜನರ ರಿಯಾಕ್ಷನ್ ಎಲ್ಲ ಹೇಗಿತ್ತು? ಫಸ್ಟ್ ಟೈಮ್ ನಾನು ಹೇಳಿದ್ನಲ್ಲ, ನನ್ನ ಕಸಿನ್ ಸಂಧ್ಯಾಚಾರ್ಯ ಅಂತ ಇದ್ದಾರೆ, ಅವ್ರ ಜೊತೆ ಅವಳು ತುಂಬ ಸಪೋರ್ಟಿವ್ ಇದ್ದಾಳೆ ನನಗೆ. ಅವರು ಸಹ ಮೆಹಂದಿ ಆರ್ಟಿಸ್ಟ್. ಅವಳು ಬೆಳೆಯೋದ್ರ ಜೊತೆಗೆ ನನ್ನೂ ಸಹ ಅಂದರೆ ನನಗೂ ಸಹ ತುಂಬ ಪ್ರೋತ್ಸಾಹ ಮಾಡ್ತಾಳೆ. ಅಂದರೆ ಏನೇ ಒಂದು ಪ್ರೋಗ್ರಾಮ್ ಇರಲಿ, ಪ್ರತಿಯೊಂದು ಮೆಹಂದಿಗೆ ಯೂಶ್ವಲಿ ನಾವು ಇಬ್ಬರು ಜೊತೆಗೆ ಹೋಗ್ತೇವೆ. ಸೊ ಫಸ್ಟ್ ಟೈಮ್ ಒಂದು ವೆಡ್ಡಿಂಗ್ ಫಂಕ್ಷನಿಗೆ ಹೋಗಿದ್ದು ನಾನು, ಫಸ್ಟ್ ಮೆಹಂದಿ. ಆ ಟೈಮಲ್ಲಿ ತುಂಬ ಗ್ರೂಪ್ ಮೆಹಂದಿ ಇತ್ತು, ನಿಯರ್ಲಿ 40 ಮೆಂಬರ್ಸಿಗೆ ನಾವು ಇಟ್ಟಿದ್ವಿ. ಅಂದರೆ ಆವಾಗ ನಾವು 3-4 ಮೆಂಬರ್ಸ್ ಒಟ್ಟು ಹೋಗಿದ್ವಿ. ಅದು ಫಸ್ಟ್ ಮೆಹಂದಿ, ಫಸ್ಟ್ ಟೈಮ್. ಅದು ಆ್ಯಕ್ಚುಲಿ ಗ್ರೂಪಿಗೆ ಮೆಹಂದಿ ಇಡಲಿಕ್ಕೆ ಹೋಗಿದ್ದೆ. ಸೊ ಅದು ಫಸ್ಟ್ ಟೈಮ್ ನಾನು ಮೆಹಂದಿ ಇಟ್ಟದ್ದು. ಬ್ರೈಡಲ್ ಮೆಹಂದಿ ತುಂಬ ಕಡೆ ಮಾಡಿದ್ದೇನೆ. ತುಂಬ ಕಡೆ ಮಾಡಿದ್ದೇನೆ ಮೆಹಂದಿ. ನೀವು ಬ್ರೈಡಲ್ ಅಂದರೆ ಹೋಗ್ತೀರಾ, ಆ ಬ್ರೈಡಲ್ ಅಂದಾಗ ಒಂದು ಸ್ಪೆಷಲ್ ಇರ್ತದೆ. ನೀವು ಆ ಮೆಹಂದಿಯಲ್ಲಿ ಏನು ಸ್ಪೆಷಾಲಿಟಿ ಮಾಡ್ತೀರಾ? ಸೊ ಸ್ಪೆಷಲ್ ಅಂದರೆ ಈಗ ಫಿಗರೇಟಿವ್ ವರ್ಕ್ ಎಲ್ಲ ನಾವು ಮಾಡ್ತೇನೆ. ಸೊ ಫಿಗರೇಟಿವ್ ಅಂದರೆ ಈಗ ಬ್ರೈಡಲ್ ಅಂದರೆ ರಾಜಾರಾಣಿ ಆಗಿರ್ಬೋದು ಅಥವಾ ಒಂದು ಬ್ರೈಡ್ ಆರ್ ಗ್ರೂಮ್ ಆ ಥರ ಡ್ರಾ ಮಾಡೋದನ್ನ ಮಾಡ್ತೇನೆ. ಮತ್ತು ಈಗ ಬೇಬಿ ಶವರ್ ಮೆಹಂದಿ ಇದ್ದರೆ ಬೇಬಿದು ಅಂದರೆ ಮಾಮ್ ಡ್ಯಾಡ್ ಈ ಥರ ಎಲ್ಲ ಡ್ರಾ ಮಾಡ್ತೇನೆ. ಫಿಗರೇಟಿವ್ ವರ್ಕ್ ನಾನು ಜಾಸ್ತಿ ಮಾಡ್ತೇನೆ. ಈಗ ರಾಧಾಕೃಷ್ಣ ಆಗಿರ್ಬೋದು. ಸೊ ಈ ಥರ ಫಿಗರೇಟಿವ್ ವರ್ಕ್ನ ಜಾಸ್ತಿ ಮಾಡ್ತೇನೆ. ಸೊ ಅದಕ್ಕೂ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ, ಜನರು ಇಷ್ಟಪಡ್ತಾರೆ ಅದನ್ನ. ಈಗ ಅದು ಟ್ರೆಂಡಲ್ಲುಂಟು. ಮತ್ತು ಫಿಗರೇಟಿವ್ ವರ್ಕ್ ಸ್ವಲ್ಪ ಟ್ರೆಂಡಿಂಗ್, ಮತ್ತು ಎಲ್ಲರೂ ಸಹ ಅದನ್ನ ಇಷ್ಟಪಡ್ತಾರೆ. ಈಗ ಹೆಚ್ಚಾಗಿ ಬೇಬಿ ಶವರಲ್ಲಿ ತುಂಬ ಇಷ್ಟಪಡ್ತಾರೆ ಫಿಗರೇಟಿವ್ ವರ್ಕ್ನ, ಅದೇ ಬೇಕಂತ ಹೇಳಿ ಹಾಕಿಸ್ಕೊಳ್ತಾರೆ. ಮತ್ತು ರೀಸೆಂಟ್ಲಿ ನಾನು ಫಿಗರ್ ಅಂದರೆ ಪೋರ್ಟ್ರೈಟ್ ಡ್ರಾ ಮಾಡಿದ್ದೆ ಮೆಹಂದಿಲಿ, ಪುನೀತ್ ರಾಜ್ಕುಮಾರ್ ಇದೊಂದು ಮಾಡಿದ್ದೆ. ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಇನ್ನಷ್ಟು ನಿಮ್ಮ ಬಗ್ಗೆ ಕೇಳಲಿಕ್ಕೆ ಉಂಟಾ? ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳುವ. ಆತ್ಮೀಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ನಮ್ಮ ಸ್ಫೂರ್ತಿ ಮೇಡಮ್ ಅವರು ಹೇಳ್ತಾ ಇದ್ರಿ, ಅಂದರೆ ಮೆಹಂದಿಯಲ್ಲಿ ತುಂಬ ವೆರೈಟಿ ಬಿಡಿಸ್ತೇನೆ ಅಂತ. ಹಾಗೆ ನೀವು ರಂಗೋಲಿ ಕೂಡ ಬಿಡಿಸ್ತೀರಂತ ಹೇಳಿದ್ರಿ. ರಂಗೋಲಿಯಲ್ಲಿ ಬಿಡಿಸಿದಂತಹ ಸ್ಪೆಷಲ್ ಒಂದು ರಂಗೋಲಿ ಯಾವುದು? ಆ ರಂಗೋಲಿ ಬಿಡಿಸುವಂತಹ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಫಸ್ಟ್ ಟೈಮ್ ಎಲ್ಲ ರಂಗೋಲಿ ಬಿಡಿಸುವಾಗೆಲ್ಲ? ನಾನು ರಂಗೋಲಿ ಅಂದರೆ ಈ ಥರ ಚುಕ್ಕಿ ಇಟ್ಟು ರಂಗೋಲಿ ಇಡ್ತಾ ಇದ್ದೆ, ಕಾಂಪಿಟೇಷನಲ್ಲ. ರಂಗೋಲಿನ ನಾನು ಹೇಳಬೇಕಂದ್ರೆ ಚೈಲ್ಡ್ಹುಡ್ಡಿಂದ ಹಾಕ್ತಾ ಇದ್ದೆ. ಸೊ ಅದೊಂಥರ ಫೇವ್ರೇಟ್ ನನಗೆ ರಂಗೋಲಿ. ಸೊ ಅದೇ ಚೌತಿ ಅಂತ ಏನಾದರೂ ಫಂಕ್ಷನ್ ಇದ್ದಾಗ ರಂಗೋಲಿ ಬಿಡಿಸೋದಂದರೆ ಅದೊಂದು ಖುಷಿ ಇತ್ತು. ಸೊ ಹೀಗೆ ರಂಗೋಲಿನೆಲ್ಲ ಕಾಂಪಿಟೇಷನಲ್ಲೂ ವಿನ್ ಆಗಿದ್ದೆ, ಕಾಲೇಜಲ್ಲಾಗಿರ್ಬೋದು. ಹೀಗೆಲ್ಲ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಫ್ರೀ ಹ್ಯಾಂಡಲ್ಲಿ ರಂಗೋಲಿ ಬಿಡಿಸುವಂಥ ಐಡಿಯಾ ಅಂದರೆ ಮಾಡಬೇಕು ಅಥವಾ ಅದರಲ್ಲಿ ಡ್ರಾ ಮಾಡ್ಬೋದು, ಅದೆಲ್ಲ ನನಗೆ ಐಡಿಯಾ ಇರಲಿಲ್ಲ ಆ್ಯಕ್ಚುಲಿ. ಒಂದ್ಸಲ ನಮಗೆ ಈ ಮನ್ವಂತರ ಒಂದು ಕಾರ್ಯಕ್ರಮ ಇತ್ತು, ಯುವ ಮೋರ್ಚಾ ಅವರು ಒಂದು ಕಾಂಪಿಟೇಷನ್ ಇಟ್ಟಿದ್ರು. ಮೇ ಬಿ ಅದು ಡಿಸ್ಟಿಕ್ ಲೆವೆಲಲ್ಲಿ ರಾಮನ ಡ್ರಾಯಿಂಗ್ ಮಾಡಬೇಕಿತ್ತು, ಅಂದರೆ ರಂಗೋಲಿಯಲ್ಲಿ ಶ್ರೀರಾಮನ ಆರ್ಟ್ ಮಾಡುವಂಥದ್ದು ಕಾಂಪಿಟೇಷನ್. ಸೊ ಅದು ಡಿಸ್ಟಿಕ್ ಲೆವೆಲಲ್ಲಿ ಮಾಡುವಂಥ ಕಾಂಪಿಟೇಷನ್ ಇಟ್ಟಿದ್ರು. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಫಸ್ಟ್ ಟೈಮ್ ನಾನು ಅದು ರಾಮನ ರಂಗೋಲಿ ಬಿಡಿಸಿದ್ದೆ.
ಸೊ ಅದು ನಿಯರ್ಲಿ 500 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ನಂದು ಟಾಪ್ 15 ಸೆಲೆಕ್ಟ್ ಆಗಿತ್ತು. ಸೊ ಅದು ಫಸ್ಟ್ ಟೈಮ್ ನಾನು ಒಂದು ಫೇಸನ್ನು ರಂಗೋಲಿಯಲ್ಲಿ ಡ್ರಾ ಮಾಡಿದ್ದು. ಅಷ್ಟರವರೆಗೂ ಸಹ ನಾವು ಚುಕ್ಕಿ ರಂಗೋಲಿ ನಾರ್ಮಲಾಗಿ ಏನು ಹಾಕ್ತೇವಲ್ವ, ಚುಕ್ಕಿ ರಂಗೋಲಿ ಈ ಥರ ನಾರ್ಮಲಾಗಿ ಫ್ಲವರ್ ಡ್ರಾ ಮಾಡೋದು ಆ ಥರ ಮಾತ್ರ ರಂಗೋಲಿಯಲ್ಲಿ ಮಾಡ್ತಾ ಇದ್ದೆ. ಅದು ಫಸ್ಟ್ ಟೈಮ್ ರಾಮಂದು ಮಾಡಿದ್ದು. ಅದು ಎಲ್ಲ ಸಹ ಒಳ್ಳೆ ಆಗಿದೆ ಅಂತ ಹೇಳಿದ್ರು. ಅದೊಂಥರ ಇನ್ಸ್ಪಿರೇಷನ್. ಅದ್ರ ಮೇಲೆ ನಂಗೆ ಅನಿಸ್ತು ರಂಗೋಲಿಯಲ್ಲಿ ಸಹ ನಾನು ಡ್ರಾ ಮಾಡಬಹುದು ಅಂತ. ಅದು ಫಸ್ಟ್. ಅದಾದಮೇಲೆ ನಾನು ರಂಗೋಲಿಯಲ್ಲಿ ಕೃಷ್ಣನದು ಡ್ರಾ ಮಾಡಿದ್ದೆ, ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ. ಅಂದರೆ ಮನೆಯಲ್ಲೇ ಮಾಡ್ತಿದ್ದೇನೆ. ಮತ್ತು ಲಕ್ಷ್ಮೀದೊಮ್ಮೆ ಮಾಡಿದ್ದೆ, ಮತ್ತೊಮ್ಮೆ ಕೊಲ್ಲೂರು ಮೂಕಾಂಬಿಕೆದು ಮಾಡಿದ್ದೆ, ಮತ್ತು ಗಣಪತಿದೊಮ್ಮೆ ಮಾಡಿದ್ದೆ. ಈ ರೀಸೆಂಟ್ಲಿ ನಾನು ತಿರುಪತಿ ಶ್ರೀನಿವಾಸ ದೇವರ ಒಂದು ಡ್ರಾಯಿಂಗನ್ನು ಮಾಡಿದ್ದೇನೆ. ಅದು ತುಂಬ ಜನ ಇಷ್ಟಪಟ್ಟರು, ಎಲ್ಲರೂ ಸಹ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಆ ರಂಗೋಲಿಗೆ. ನೀವು ಲೀಫ್ ಆರ್ಟ್ ಮಾಡ್ತೀರಾ ಅಂತ ಹೇಳಿದ್ರಿ. ನೀವು ಫಸ್ಟ್ ಮಾಡಿದಂಥ ಲೀಫ್ ಆರ್ಟ್ ಯಾವುದು? ಅದಕ್ಕೆ ಹೇಗೆ ಜನರ ರಿಯಾಕ್ಷನ್ ಏನೆಲ್ಲ ಆಯ್ತು? ನಾ ಫಸ್ಟ್ ಲೀಫ್ ಆರ್ಟ್ ಡ್ರಾ ಮಾಡಿದ್ದು ಗಣಪತಿದು. ನಾನು ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ ಆ ಟೈಮ್, ಏನಾದರೂ ಇದೊಂದು ಸ್ಟಾರ್ಟ್ ಮಾಡ್ತಿದ್ದೆ, ಇದನ್ನ ಸ್ಟಾರ್ಟ್ ಮಾಡುವಾಗ ಗಣಪತಿ ಇದೆ ಮಾಡುವ ಅಂತ ಫಸ್ಟ್ ಅದನ್ನ ಡ್ರಾ ಮಾಡಿದ್ದು. ಅದಾದ್ಮೇಲೆ ನಾನು ನೆಕ್ಸ್ಟ್ ಮಾಡಿದ್ದು ಶಂಕರ್ನಾಗಿದ್ದು ಮಾಡಿದಾಗ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು, ಒಳ್ಳೇದಾಗಿದೆ ಅಂತ. ನಂಗೆ ಅದು ಮಾಡಿದ್ಮೇಲೆ ಅನಿಸ್ತು ಲೀಫ್ ಆರ್ಟಲ್ಲಿ ಪೋರ್ಟ್ರೈಟ್ನ ಡ್ರಾ ಮಾಡ್ಬೋದು ಅಂತ. ಗಣಪತಿನ ಮಾಡ್ಬೋದು, ಅದನ್ನ ಸ್ಟೆನ್ಸಿಲ್ ಥರ ಮಾಡ್ಕೊಂಡು ನಾನು ಡ್ರಾ ಮಾಡಿದ್ದೆ. ಸೊ ಪೋರ್ಟ್ರೈಟ್ ಮಾಡ್ತೇನೆ ಅಂತ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಸೊ ಪೋರ್ಟ್ರೈಟ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಶಂಕರ್ನಾಗಿದ್ದು. ಅದು ಸಹ ತುಂಬ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಅದ್ರ ಮೇಲೆ ನಾನು ಬೇರೆ ಬೇರೆ ಪೋರ್ಟ್ರೈಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಲೀಫ್ ಆರ್ಟಲ್ಲಿ. ಆರ್ಟಲ್ಲಿ ಇಷ್ಟೆಲ್ಲ ಬೇರೆ ಬೇರೆ, ಅಂದರೆ ಆರ್ಟ್ ಅಂದರೆ ನಾವು ಬಿಡಿಸೋದಂತ ಎನಿಸ್ಕೊಂಡ್ವಿ ಖಾಲಿ ಡ್ರಾಯಿಂಗ್. ಬಟ್ ನೀವು ಆರ್ಟಲ್ಲೇ ಇಷ್ಟೆಲ್ಲ ಟೈಪ್ಸ್ ಇರಲಿ ನೀವು ಸಾಧನೆ ಮಾಡಿದೆ. ಆರ್ಟ್ ಬಿಟ್ಟು ಬೇರೆ ಏನು ಮಾಡ್ತೀರಾ? ಸೊ ಬೇರೆ ಆರ್ಟ್ ಬಿಟ್ಟು ಅಂದರೆ ನಾನು ಇದು ಬ್ಯೂಟಿಷಿಯನ್ ವರ್ಕ್ ಸಹ ಮಾಡಿದ್ದೇನೆ. ಅಂದರೆ ನಾನು ನನ್ನ ಡಿಗ್ರಿ ನಂದು ಮಾರ್ಚಲ್ಲಿ ಕಂಪ್ಲೀಟ್ ಆಗಿದೆ, ಅಂದರೆ ಮಾರ್ಚ್ ಏಪ್ರಿಲಲ್ಲಿ ಮುಗ್ದಿತ್ತು ಕಾಲೇಜ್. ಸೊ ನೆಕ್ಸ್ಟ್ ನಾನು MSc ಜಾಯ್ನ್ ಆಗಿದ್ದೆ. MSc ಜಾಯ್ನ್ ಆಗೋದಂದರೆ ಅದು ನಮಗೆ ಆಗಸ್ಟಲ್ಲಿ ಜಾಯ್ನಿಂಗ್ ಇತ್ತು, ಕಾಲೇಜ್ ಸ್ಟಾರ್ಟ್ ಆಗೋದು. ಸೊ ನಾನು ಆ 3-4 ಮಂತ್ ಪೀರಿಯಡ್ ಟೈಮ್ ಇತ್ತಲ್ವ, ಆ ಟೈಮಲ್ಲಿ ನಾನು ರೂಟ್ಸೆಟ್ಟಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದೆ. ಸೊ ಅದೊಂಥರ ನನಗೆ ಇನ್ನೊಂದು ಸ್ಟೆಪ್ ಅಂತ ಹೇಳ್ಬೋದು. ನಾನು ಆ ಟೈಮಲ್ಲಿ ತುಂಬ ಕಲ್ತಿದ್ದೆ. ಅದಾದಮೇಲೆ ಈಗ ನಾನು ಪಾರ್ಟ್ ಟೈಮ್ ಅದನ್ನು ಸಹ ಮಾಡ್ತೇನೆ, ಬ್ಯೂಟಿಷಿಯನ್ ವರ್ಕ್. ಅಂದರೆ ಈಗ ಕೆಲವು ಡ್ರೆಸ್ಸಿಂಗ್ ಎಲ್ಲ ಇದ್ದಾಗ ಪಾರ್ಲರ್ ಅವ್ರ ಜೊತೆ, ಅಂದರೆ ನಮ್ಮ ನೇಟಿವ್ ಒಬ್ಬರು ಇದ್ದಾರೆ ಕವಿತಾ ಶ್ರೀಧರ್ ಅಂತ, ಅವ್ರ ಜೊತೆ ಅವ್ರು ಕರೀತಾರೆ ಏನಾದರೂ ಇದ್ದರೆ ಹೇರ್ ಸ್ಟೈಲ್ ಡ್ರೆಸ್ಸಿಂಗ್ ಎಲ್ಲ ಇದ್ದಾಗ. ಸೊ ನಾನು ಅದನ್ನು ಸಹ ಮಾಡ್ತೇನೆ. ಈಗ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ರೆಡಿ ಮಾಡಿ ಅದೆಲ್ಲ ನಾನೇ ಮಾಡ್ತೇನೆ ಫಂಕ್ಷನ್ ಇದ್ದಾಗೆಲ್ಲ. ಸೊ ಅದನ್ನು ನಾನು ಮಾಡ್ತೇನೆ. ಸೊ ನನಗೆ ಅದು ರೂಟ್ಸೆಟ್ಟಲ್ಲಿ ಒಂದು ಕಲ್ತಿದ್ದು ಅದು ಸಹ ಒಂಥರ ಇನ್ನೊಂಥರ ಪ್ಲಸ್ ಪಾಯಿಂಟ್ ಆಯಿತು ನನಗೆ. ನೀವು ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡಿದೆ ಅಂತ ಹೇಳಿದ್ರಿ. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ? ಸೊ ನನ್ನ ತಂದೆ ಹೆಸರು ಭಾಸ್ಕರಾಚಾರ್ ಅಂತ, ತಾಯಿ ಹೆಸರು ಮಂಜುಳಾ. ಸೊ ಅಂದರೆ ನನಗೆ ಏನು ನಾನೀಗ ಮಾಡ್ತೇನಲ್ವ, ಪ್ರತಿಯೊಂದಕ್ಕೂ ನನಗೆ ಸಪೋರ್ಟ್ ಸಿಸ್ಟಮ್ ಅವರೇ. ಏನೇ ಮಾಡೋದಿದ್ರು ಯಾವುದಕ್ಕೂ ಸಹ ನನಗೆ ಇಲ್ಲ ಅಂತೆಲ್ಲ, ಎಲ್ಲದಕ್ಕೂ ನಿನಗೆ ಆಗ್ತದೆ ಅಂತಲೇ ಸಪೋರ್ಟಿವ್ ಆಗಿದ್ದಾರೆ. ಸೊ ತಮ್ಮ ಇದ್ದಾನೆ ಸುದರ್ಶನ ಅಂತ. ಸೊ ಅವನು ಸಹ ನನಗೆ ನಾನು ಹೇಳಿದ್ದೆ, ನನಗೆ ಮೆಹಂದಿ ಏನಾದರೂ ಫಂಕ್ಷನ್ ಇರಲಿ ಏನೇ ಇದ್ದರೂ ಸಹ ಪ್ರತಿಯೊಂದಕ್ಕೂ ನನ್ನ ಪಿಕಪ್ ಡ್ರಾಪ್ ಮಾಡೋದಾಗಿರ್ಬೋದು, ನನಗೆ ಏನೇ ಒಂದು ಮೆಟೀರಿಯಲ್ಸ್ ಬೇಕಿದ್ರೆ ತಂದು ಕೊಡೋದಾಗಿರ್ಬೋದು, ಪ್ರತಿಯೊಂದಕ್ಕೂ ಸಪೋರ್ಟಿವ್ ಆಗಿದ್ದಾರೆ. ಸೊ ಫ್ಯಾಮಿಲಿನ ನನಗೆ ಮೇಯ್ನ್ ಸಪೋರ್ಟ್, ಅಥವಾ ನನಗೆ ಈಗ ಏನೆಲ್ಲ ಮಾಡ್ತಾ ಇದ್ದೇನೆ ಅದಕ್ಕೆಲ್ಲ ಮೇಯ್ನ್ ರೀಸನ್ ಫ್ಯಾಮಿಲಿನೇ. ಆ್ಯಕ್ಚುಲಿ ಏನಂದರೆ ನನಗೆ ಎಲ್ಲದು ನನಗೆ ಗೊತ್ತಾಗ್ತಿರಲಿಲ್ಲ, ಅಂದರೆ ನಾನು ಮಾಡಬಹುದು ಅಂತ. ಅವ್ರು ನನಗೆ ಇನ್ನೂ ಸಹ ಇನ್ಸ್ಪೈರ್ ಮಾಡ್ತಾಯಿದ್ರು, ಆಗ್ತದೆ ಮಾಡು ಅಂತ. ಸೊ ಹಾಗಾಗಿ ನನಗೀಗ ಇಲ್ಲಿದ್ದೇನೆ. ನೀವು ಆರ್ಟ್ ಪ್ಲಸ್ ಎಜುಕೇಷನ್ ಎರಡನ್ನೂ ಒಳ್ಳೆ MSc ಕಲ್ತಿದ್ದೀರಿ ಅಂತ ಹೇಳಿದ್ರಿ. ಹೇಗೆ ಮ್ಯಾನೇಜ್ ಮಾಡಿದ್ರಿ? ಸೊ ನಾನು ಆರ್ಟ್ ವರ್ಕ್ ನಾನು ಟಿಲ್ MSc ಮಾಡುವವರೆಗೂ ಸಹ ನಾನು ಇದನ್ನ ಒಂದು ಪಾರ್ಟ್ ಟೈಮ್ ವರ್ಕಾಗಿ ಇಟ್ಕೊಂಡಿರಲಿಲ್ಲ. ನನಗೆ ಆಫ್ಟರ್ MScನೇ ನಾನು ಆರ್ಟನ್ನು, ನಾನು MSc ಆದಮೇಲೆ ಈಗ ವರ್ಕ್ ಮಾಡ್ತಾ ಇದ್ದೇನೆ ಬೈಂದೂರು ಜೂನಿಯರ್ ಕಾಲೇಜಲ್ಲಿ. ಸೊ ಈಗ ಅಂದರೆ ನನ್ನ ಕಾಲೇಜ್ ಮುಗಿಸಿದ ನಂತರ ಈ ವರ್ಕನ್ನು ನಾನು ಮಾಡ್ತೇನೆ ಮನೆಗೆ ಬಂದ ಮೇಲೆ. ಮತ್ತು ಇಲ್ಲಾಂದರೆ ಸ್ಯಾಟರ್ಡೆ ಸಂಡೇ ರಜೆ ಇದ್ದಾಗ ಈ ವರ್ಕನ್ನು ನಾನು ಮಾಡ್ಕೊಳ್ತೇನೆ. ಹೇಳಿ, ಅಂದರೆ ಪಾರ್ಟ್ ಟೈಮ್ ಆಗಿ ನೀವು ಆರ್ಟನ್ನು ಚೂಸ್ ಮಾಡಿದರೆ ಹಾಗೆ? ಅದೇ ಬಟ್ ಅಂದರೆ ಅಷ್ಟರವರೆಗೂ ನನಗೆ ಹಾಬಿ ಆಗಿತ್ತು, ಇದು ನನಗೆ ಹಾಬಿನೇ ಆ್ಯಕ್ಚುಲಿ. ಆರ್ಟ್ ವರ್ಕ್ ನನ್ನ ಹಾಬಿ ಆಗಿದ್ದು. ಸೊ ಎಜುಕೇಷನ್ ಅಂದರೆ ಅದೊಂದು ಪಾತಲ್ಲಿ ಹೋಗ್ತಾ ಇತ್ತು, ಇದು ಇನ್ನೊಂದು ಪಾತಲ್ಲಿ, ಅಂದರೆ ಇದನ್ನ ನನ್ನ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಆಗಿ. ಸೊ ಇದನ್ನು ಈಗ ಫ್ರೀ ಟೈಮಲ್ಲಿ ಇದನ್ನು ಮಾಡ್ತೇನೆ, ಮತ್ತು ಉಳಿದ ಟೈಮಲ್ಲಿ ನಾನು ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಹಾಗೆ ನೀವು ಹೇಳಿದಿರಿ ನಾನು ಒಂದು ಕಾಲೇಜಿನ ಲೆಕ್ಚರ್ ಅಂತ ಹೇಳಿದಿರಿ. ನೀವು ಆರ್ಟ್ ಅಂದರೆ ಲೆಕ್ಚರ್ ಸಾಮಾನ್ಯವಾಗಿ ನೀವು,
ಹಾಗೆ ಯಾರು ಮಕ್ಕಳು ಬಂದು ಟೀಚರ್ ನಮಗೆ ಆರ್ಟ್ ಕಳಿಸಿಕೊಡಿ ಅಂತ ಯಾರು ಬಂದು ಕೇಳಿಲ್ವ ಇದುವರೆಗೆ? ಹಾಗೆ ಅಂದರೆ ನಾವು ಅಲ್ಲಿ ಆ ಫೀಲ್ಡಲ್ಲಿ ಇರ್ತೀವಲ್ವ, ಮಕ್ಕಳು ನನ್ನ ನೋಡ್ತಾರೆ ನಮ್ಮ ವರ್ಕನ್ನೆಲ್ಲ, ಸೊ ಅವ್ರು ಅಪ್ರಿಷಿಯೇಟ್ ಮಾಡ್ತಾರೆ. ಏನಾದರೂ ನನಗೆ ಆ ಥರ ಏನಾದರೂ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತೇನೆ. ನಾನು ಹೇಳ್ತಾ ಇರ್ತೇನೆ ಯೂಶ್ವಲಿ, ಯಾಕಂದರೆ ಮನುಷ್ಯ ಒಂದೇ ರೂಟಲ್ಲಿ ಹೋಗಬಾರ್ದು. ಎಜುಕೇಷನ್ ಬೇಕು, ಅದ್ರ ಜೊತೆ ನಮಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಸಹ ಬೇಕು. ನಾನು ಸಪೋರ್ಟ್ ಮಾಡ್ತೇನೆ. ಆ ಥರ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಇದ್ದರೆ ಆಲ್ಮೋಸ್ಟ್ ಎಲ್ಲ ವ್ಯಕ್ತಿಗೂ ಅಥವಾ ಎಲ್ಲ ಪ್ರತಿಯೊಂದು ಸ್ಟೂಡೆಂಟಿಗೂ ಸಹ ಎಜುಕೇಷನ್ ಒಂದೇ ಅಲ್ಲ, ಅವರಿಗೆ ಇನ್ನೊಂದು ಟ್ಯಾಲೆಂಟ್ ಇದ್ದೇ ಇರ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಏನಲ್ಲ ಒಂದು ಟ್ಯಾಲೆಂಟ್ ಇದ್ದೇ ಇರ್ತದೆ, ಅವನು ಅದನ್ನ ಹುಡ್ಕೊಳ್ಬೇಕು. ಅದು ಅವನಿಗೆ ಗುರುತಿಸೋದು ಮೇನ್ ಇಂಪಾರ್ಟೆಂಟ್ ಆಗಿರ್ತದೆ. ಎಜುಕೇಷನ್ ಬೇಕು, ಬೇಸಿಕ್ ಎಜುಕೇಷನ್ ಟಿಲ್ PUC, ಸೆಕೆಂಡ್ PUC 10th ಬೇಸಿಕ್ ಎಜುಕೇಷನ್ ಇರಬೇಕು. ಆಮೇಲೆ ಅವರಿಗೆ ಏನು ಇಂಟ್ರೆಸ್ಟ್ ಇರ್ತದೆ ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ನಾನು ಯಾವತ್ತೂ ಸಪೋರ್ಟ್ ಮಾಡ್ತೇನೆ ಅವರ ಇಂಟ್ರೆಸ್ಟಿಂಗ್ ಫೀಲ್ಡಲ್ಲಿ, ಯಾಕಂದರೆ ಎಲ್ಲರೂ ಒಂದೇ ದಾರಿಲಿ ಹೋಗೋದಿಲ್ಲ. ಆರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ, ಯಾಕಂದರೆ ಇದರಲ್ಲೂ ಎಷ್ಟೋ ಸಾಧನೆ ಮಾಡಿದವರು ಇದ್ದಾರೆ. ಎಂಥ IT-BT ಕಂಪನಿಯಲ್ಲಿ ವರ್ಕ್ ಮಾಡುವವರು ಸಹ ಆ ಜಾಬನ್ನು ಬಿಟ್ಟು ಆರ್ಟ್ ಫೀಲ್ಡಲ್ಲಿ ಕಂಟಿನ್ಯೂ ಆದವರು ಎಷ್ಟೋ ಜನ ಇದ್ದಾರೆ. ಸೊ ಹಾಗಿರುವಾಗ ಇದು ತುಂಬ ಇಂಪಾರ್ಟೆಂಟ್ ಇದೆ ಆರ್ಟಿಗೂ ಸಹ, ಅಥವಾ ಬೇರೆ ಏನೇ ಅದು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಲೈಕ್ ಸ್ಪೋರ್ಟ್ಸಲ್ಲಿ ಇರ್ಬೋದು, ಏನೇ ಇರ್ಬೋದು, ಎಲ್ಲರಿಗೂ ಸಹ ಅವರ ಇಂಟ್ರೆಸ್ಟಿಂಗ್ ಫೀಲ್ಡಲ್ಲಿ ಹೋಗಬೇಕು. ಆ್ಯಂಡ್ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೇನೆ ಯಾವತ್ತು. ಪ್ರತಿಯೊಂದು ಫೀಲ್ಡಿಗೆ ಹೋದಾಗ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಇದ್ದೇ ಇರ್ತದೆ. ನಿಮಗೆ ಆದಂಥ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಯಾವುದು? ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅದೇ ನನಗೆ ಕೆಲವೊಂದು ಈಗ ನಾನೀಗ ಆರ್ಟ್ ಮಾಡೋದಂದರೆ ನಾವು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೇವಲ್ವ, ಸೊ ಇದು ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಅದೇ ನನಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಕೆಲವೊಂದು ಲೈಕ್ ನಾನು ರೀಸೆಂಟ್ಲಿ ಚಾರ್ಲಿ ಇದು ಮಾಡಿದ್ದೆ. ಸೊ ಅದು ಅವರ ಫಿಲ್ಮ್ ಡೈರೆಕ್ಟರ್ ಆಗಿರ್ಬೋದು, ಇವರೆಲ್ಲ ಸೊ ನಮ್ಗೆ ಪರ್ಸ್ನಲ್ ಆಗಿ ಮೆಸೇಜ್ ಹಾಕಿದ್ರು, ಅವರು ಸಹ ಸ್ಟೋರಿ ಪೋಸ್ಟ್ ಮಾಡಿದ್ದು, ಎಲ್ಲ ಖುಷಿ ಆಗ್ತದೆ ನಮಗೆ. ಸೊ ನಮ್ಮ ಮಾಡಿದ ವರ್ಕ್ ರೀಚ್ ಆಗ್ತಾ ಉಂಟಲ್ಲ ಅಂತ. ಸೊ ಆ್ಯಂಡ್ ಫ್ರೆಂಡ್ಸ್ ಎಲ್ಲರೂ ಸಹ ನಮಗೆ ಸಪೋರ್ಟ್ ಮಾಡ್ತಾರೆ, ಯಾಕಂದರೆ ಅದನ್ನ ನಾವು ಏನೇ ಒಂದು ಮಾಡಿದ್ರು ಅದು ನಮ್ಮೊಳಗೆ ಇದ್ದರೆ ಅದು ಹಿಡನ್ ಟ್ಯಾಲೆಂಟ್ ಆಗಿ ಉಳಿತದೆ. ಅದನ್ನು ಸಹ ನಾವು ಮಾಡಿದ ವರ್ಕನ್ನು ಅವರು ಸಹ ನಮ್ಗೆ ಅದನ್ನ ಪ್ರಮೋಟ್ ಮಾಡ್ತಾರೆ, ಅಥವಾ ಶೇರ್ ಮಾಡೋದಾಗಿರ್ಬೋದು, ಸಪೋರ್ಟ್ ಮಾಡೋದಾಗಿರ್ಬೋದು, ಅಥವಾ ಇನ್ನೂ ಒಂದಿಷ್ಟು ಜನರಿಗೆ ಅದ್ರ ಬಗ್ಗೆ ತಿಳಿಸೋದಾಗಿರ್ಬೋದು, ಅದು ಮಾಡ್ತಾರೆ. ಹಾಗಾಗಿ ನಮಗೆ ಅದೇ ಒಂಥರ ಖುಷಿ. ಅಂದರೆ ನಮ್ಮ ಬಗ್ಗೆ ಹೇಳೋದ್ರಿಂದ ಅಲ್ವಾ ನಾವು ಯಾರಂತ ಗೊತ್ತಾಗೋದು. ಇನ್ನೊಬ್ಬರು ನಮ್ಮ ಮಾಡಿದ ಪೋಸ್ಟನ್ನು ಅಥವಾ ನಮ್ಮ ವರ್ಕನ್ನು ಶೇರ್ ಮಾಡೋದ್ರಿಂದ ಇನ್ನೊಬ್ಬರಿಗೆ ಜನರಿಗೆ ರೀಚ್ ಆಗೋದು, ಇವ್ರು ಈ ಥರ ಮಾಡ್ತಾರೆ ಅಂತ. ಈಗ ಇವನ್ ಮೆಹಂದಿ ಸಹ ಆಗಿರ್ಬೋದು, ಯಾರಾದರೂ ಇನ್ನೊಬ್ಬರಿಗೆ ಹೇಳಿದರೆ ಮಾತ್ರ ಗೊತ್ತಾಗೋದಲ್ವ. ಸೊ ಹೀಗೆ ಎಲ್ಲರೂ ಸಹ ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿ ಎಲ್ಲರೂ ಸಹ ಈ ಥರ ಎಲ್ಲರಿಗೂ ಸಹ ಹೇಳ್ತಾರೆ, ಶೇರ್ ಮಾಡ್ತಾರೆ. ಸೊ ಅದು ತುಂಬ ಹೆಲ್ಪ್ಫುಲ್. ಇದೇ ಒಂಥರ ಖುಷಿ ನನಗೆ. ಬೆಸ್ಟ್ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಬೇಜಾರಾಗಿದೆ, ಇದರಿಂದ ನನಗೆ ತುಂಬ ಬೇಜಾರಾಗಿದೆ? ಇಲ್ಲ, ಆ ಥರ ಏನಿಲ್ಲ. ಯಾಕಂದರೆ ಇದು ನಾವು ವರ್ಕ್ ಮಾಡೋದು ಕೆಲಸ, ಅದು ಕೆಲಸದಲ್ಲಿ ಒಂದು ದಿವಸ ಬೇಜಾರು ಆಗ್ಬೋದು, ಖುಷಿನೂ ಆಗ್ಬೋದು. ಎಲ್ಲದೂ ಸಹ ಲೈಫಲ್ಲಿ ಒಂದು ಸ್ಟೆಪ್ ಇದ್ದ ಹಾಗೆ. ಕಷ್ಟ ಬಂತಂತ ನಾವು ಅಥವಾ ಬೇಜಾರಾಯ್ತಂತ ಅದನ್ನ ನಾವು ಅಲ್ಲಿ ಡ್ರಾಪ್ ಮಾಡಿದರೆ ಆಗೋದಿಲ್ಲ. ನೆಕ್ಸ್ಟ್ ಟೈಮ್ ಅದನ್ನ ಅಲ್ಲಿ ನಾವೇನೊಂದು ಮಿಸ್ಟೇಕ್ ಮಾಡೋದ್ರಿಂದ ನಮ್ಗೆ ಏನಾದರೂ ಒಂದು ಬೇಜಾರಾಗಿರ್ಬೋದು ಅಥವಾ ಹರ್ಟ್ ಆಗಿರ್ಬೋದು. ನೆಕ್ಸ್ಟ್ ಅಂದರೆ ಆ ಥರ ಪ್ರಾಬ್ಲಮ್ ಆಗದೆ ಇದ್ದ ಹಾಗೆ ನೋಡ್ಕೊಳ್ಳೋದು ಅಷ್ಟೇ. ಬೇಜಾರು ಅಂದರೆ ಆಗ್ತದೆ, ಆಗೋದು ಇದ್ದೇ ಇರ್ತದೆ. ಅದು ಹಾಗಂತ ಅದನ್ನೆಲ್ಲ ಇದು ಮಾಡ್ಕೊಂಡ್ರೆ ಈ ಥರ ಏನು ಮುಂದೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ನೀವು ಒಂದು ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋದರೆ ಒಂದು ಬೆಸ್ಟ್ ಮೂಮೆಂಟ್ ಇದ್ದೇ ಇರ್ತದೆ. ನಿಮ್ಮ ಆರ್ಟ್ ಕ್ಷೇತ್ರದಲ್ಲಿ ಇರುವಂತಹ ನಿಮಗೆ ಬೆಸ್ಟ್ ಒಂದು ಮೂಮೆಂಟ್ ಯಾವುದು? ಈ ಒಂದು ಮೂಮೆಂಟನ್ನು ನಾನು ಮರಿಲಿಕ್ಕೇ ಸಾಧ್ಯ ಇಲ್ಲ ಅಂತ. ಬೆಸ್ಟ್ ಅಂದರೆ ನಾನು ಫಸ್ಟ್ ಟೈಮ್ ನಾನೊಂದು ಆರ್ಟ್ ಮಾಡಿದ್ದನ್ನು ಮಾಡ್ತಿದ್ದೆ, ಈಗ ಪೋರ್ಟ್ರೇಟ್ ಆಗಿರ್ಬೋದು ಏನಾದರೂ, ನಾನು ಆರ್ಟನ್ನು ಪ್ರೆಸೆಂಟ್ ಮಾಡಿದ್ದೆ ನನಗೆ ಬೆಸ್ಟ್ ಮೂಮೆಂಟ್. ಫಸ್ಟ್ ಟೈಮ್ ನಮ್ಮ ಗುರೂಜಿಯವರ ಒಂದು ಡ್ರಾಯಿಂಗ್ ಮಾಡಿದ್ದೆ, ನಮ್ಮ ಶಿವಸುಜ್ಞಾನ ಸ್ವಾಮೀಜಿಯವ್ರದ್ದು. ಸೊ ನನಗೆ ಅದು ಪ್ರೆಸೆಂಟ್ ಮಾಡಿದ್ದು ನನಗೆ ಅದೊಂದು ಫಸ್ಟ್ ಟೈಮ್ ನಾನು ಪ್ರೆಸೆಂಟ್ ಮಾಡಿದ ಆರ್ಟ್ ವರ್ಕ್ ಅಂದರೆ ಅದು ನನಗೆ ಬೆಸ್ಟ್ ಮೂಮೆಂಟ್. ನನಗೆ ಅವರ ಬ್ಲೆಸ್ಸಿಂಗೇ ನನಗೆ ತುಂಬ ಬೆಸ್ಟ್. ಅದಾದಮೇಲೆ ಸೆಕೆಂಡ್ ಟೈಮ್ ನಾನು ಸತೀಶ್ ಪಟ್ಲ ಅವರಿಗೆ ಅಭಿಮತ ಸಂಭ್ರಮದಲ್ಲಿ ಪ್ರೆಸೆಂಟ್ ಮಾಡಿದ್ದೆ, ಅದು ಸಹ ನನಗೆ ಬೆಸ್ಟ್. ಸೊ ಆ ಟೀಮ್ ಅವರು ತುಂಬ ಸಪೋರ್ಟಿವ್ ಆಗಿದ್ದರು, ಅಭಿಮತ ಟೀಮ್ ಅವರು. ಸೊ ಅದು ಸಹ ನನಗೆ ಬೆಸ್ಟ್ ಮೂಮೆಂಟ್ ನನಗೆ. ನೀವು ಈಗ ಕಾಂಪಿಟೇಷನ್ಗೆ ಹೋಗ್ತೀನಿ ಅಂತ ಹೇಳಿದರೆ, ನೀವು ಪರ್ಟಿಕ್ಯುಲರ್ ಆಗಿ ಉಡುಪಿ ಬಿಟ್ಟು ಬೇರೆ ಯಾವುದೇ ಊರಿಗೆಲ್ಲ ನೀವು ಹೋಗಿದ್ರಿ ಕಾಂಪಿಟೇಷನ್ಗೆ? ಕಾಂಪಿಟೇಷನ್ ಅಂತ ನಾನು ಹೆಚ್ಚು ಪಾರ್ಟಿಸಿಪೇಟ್ ಅಂದರೆ ಮೆಹಂದಿಗೆ ಮಾತ್ರ ನಾನು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಬಿಟ್ಟರೆ ನಾನು ಕಾಲೇಜ್ ಡೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾಗಿರ್ಬೋದು, ಮತ್ತೆ ಹೊರಗಡೆ ಎಲ್ಲೂ ಪಾರ್ಟಿಸಿಪೇಟ್ ಮಾಡಲಿಲ್ಲ ಹೆಚ್ಚಾಗಿ. ಉಡುಪಿಲೇ ನಾನು ಪಾರ್ಟಿಸಿಪೇಟ್ ಮಾಡಿ ಡಿಸ್ಟಿಕ್ ಲೆವೆಲಲ್ಲಿ 3 ಕಾಂಪಿಟೇಷನ್ ಫಸ್ಟ್ ಪ್ಲೇಸ್ ಬಂದಿತ್ತು ನನಗೆ ಮೆಹಂದಿಲೇ. ಸೊ ಅದೇ ಔಟ್ಸೈಡ್ ನಾನು ಕಾಂಪಿಟೇಷನಿಗೆ ಪಾರ್ಟಿಸಿಪೇಟ್ ಮಾಡಿಲ್ಲ. ಅಂದರೆ ನಾವು ಮೆಹಂದಿಗೆ ನಾವು ಔಟ್ಸೈಡ್ ಹೋಗ್ತಾ ಇದ್ವಿ. ನಮಗೆ ಟಿಲ್ ಭಟ್ಕಳದಿಂದ ಈಚೆ ಕಾರ್ಕಳದವರೆಗೆ, ಸುರತ್ಕಲ್ವರೆಗೆ ನಾವು ಮೆಹಂದಿ ಹಾಕಿದ್ದೇವೆ, ಬ್ರೈಡಲ್ ಮೆಹಂದಿ. ಮುಂದೆ ಏನಾದರೂ ನಿಮಗೆ ಚಾನ್ಸ್ ಸಿಕ್ಕಿದರೆ, ಅಂದರೆ ಬೇರೆ ಊರಿಗೆ ಹೋಗಲಿಕ್ಕೆ ಚಾನ್ಸ್ ಸಿಕ್ಕಿದರೆ ಏನು ಮಾಡ್ತೀರಾ? ಟ್ರೈ ಮಾಡ್ತೇನೆ, ಮಾಡಲಿಕ್ಕೆ ಹೋಗ್ತೇನೆ. ಸಿಕ್ಕಿದಂಥ ಯಾವುದೇ ಒಂದು ಅಪರ್ಚುನಿಟಿ ಸಿಕ್ಕಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಬೇಕು. ನನಗೆ ಅದು ಸಾಧ್ಯವಾಗೋದಿದ್ರೆ ನಾನು ಯೂಸ್ ಮಾಡ್ಕೊಳ್ತೇನೆ.
ಹೀಗೆ ಅಂದರೆ ನೀವು ಆರ್ಟ್ ಹೇಳಿದಿರಿ, ಬೇರೆ ಯಾರಿಗಾದ್ರು ಆರ್ಟ್ ಕಳಿಸಿಕೊಡ್ತೀರಾ ಮಕ್ಕಳಿಗೆ? ಅಂದರೆ ನಿಮ್ಮ ಕಾಲೇಜ್ ಬಿಟ್ಟು ಆರ್ಟ್ ಕ್ಲಾಸ್ ಅಂತ? ಇನ್ನು ಆರ್ಟ್ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಲಿಲ್ಲ, ಯಾಕಂದರೆ ನಮ್ಮದು ಕಾಲೇಜ್ ಮುಗಿಸಿ ಬರೋದು ಮತ್ತು ನಮ್ಮ ಈ ವರ್ಕಿಗೆ ನಾವು ಬ್ಯುಸಿ ಆಗಿರ್ತೇವೆ. ಸೊ ನನ್ನ ನೇಬರ್ಸ್ ಮಕ್ಕಳಿಗೆಲ್ಲ ನಾನು ಹೇಳಿಕೊಡ್ತೇನೆ ಫ್ರೀ ಟೈಮಲ್ಲಿ. ಅವ್ರು ಬರ್ತಾರೆ ಹೇಳಿಕೊಡಿ ಅಕ್ಕ ಅಂತ. ಸೊ ಆ ಟೈಮಲ್ಲೆಲ್ಲ ಅವರಿಗೆ ಕಾಂಪಿಟೇಷನ್ ಇದ್ದಿದ್ರೆ ಸಪೋರ್ಟ್ ಮಾಡೋದಾಗಿರ್ಬೋದು, ಅವ್ರಿಗೆ ಏನಾದರೂ ನೀವು ಐಡಿಯಾಸ್ ಕೊಡೋದು, ಆ ಥರ ಎಲ್ಲ ನಾನು ಮಾಡ್ತೇನೆ ಅಷ್ಟೇ, ಕಸಿನ್ಸಿಗೆ ಹೀಗೆಲ್ಲ. ಈಗ ನಿಮ್ಮ ಥರವೇ ಬೇರೆ ಆರ್ಟಲ್ಲಿ ಇಂಟ್ರೆಸ್ಟ್ ಇರೋವರಿಗೆ ನೀವೇನು ಹೇಳ್ತೀರಾ? ಆರ್ಟಲ್ಲಿ ಇಂಟ್ರೆಸ್ಟ್ ಅದೇ, ಯಾರಾದರೂ ಸಹ ಹಾಗೆ ಅವರಿಗೆ ಇಂಟ್ರೆಸ್ಟ್ ಫೀಲ್ಡಲ್ಲಿ ಅವ್ರು ಹೋಗಲೇಬೇಕು ನನ್ನ ಪ್ರಕಾರ. ಸೊ ಯಾಕಂದರೆ ಜಾಬ್ ಇರ್ತದೆ ಒಂದು ಮೇನ್, ಇದು ಫಸ್ಟಿಗೆ ನಮಗೆ ಈ ಆರ್ಟ್ ವರ್ಕ್ ಆಗೋದು ಫಸ್ಟಿಗೆ ನಮಗೆ ಸಂಬಳ ಕೊಡೋದು ಅಥವಾ ಸಂಪಾದನೆ ಸಿಗೋದಿಲ್ಲ ನಮಗೆ. ಆ್ಯಕ್ಚುಲಿ ನಾವು ಇನ್ವೆಸ್ಟ್ ಮಾಡ್ತೇವೆ. ಸೊ ಏನಾದರೂ ಒಂದು ಅಪರ್ಚುನಿಟಿ ಮಾಡಿ 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 ಮುಂದೊಂದು ದಿವಸ ಇದೇ ಒಂದು ನಮಗೆ ಒಂದು ಒಳ್ಳೆ ಸಂಪಾದನೆ ಮೂಲ ಆಗ್ತದೆ. ಸೊ ಅದಕ್ಕೋಸ್ಕರ ಆರ್ಟ್ ಇಂಟ್ರೆಸ್ಟ್ ಇದೆ, ಅದನ್ನ ಕಂಟಿನ್ಯೂ ಮಾಡಿ. ಫಸ್ಟಿಗೆ ರಾಂಗ್ ಆಗ್ಬೋದು, ಕೆಲವೊಮ್ಮೆ ಕೆಲವರು ಮಾಡ್ತಾರೆ, ಏನೋ ಒಂದು ಡ್ರಾ ಮಾಡಿ ಹಾಕ್ತಾರೆ, ನಂದು ಡ್ರಾಯಿಂಗ್ ಒಳ್ಳೆ ಆಗಲಿಲ್ಲ ನಾನು ಹಾಕೋದಿಲ್ಲ ಹೇಳ್ತಾರೆ. ಹಾಗೆ ಅಂದ್ಕೊಳ್ಬಾರ್ದು. ಫಸ್ಟಿಗೆ ಯಾರೂ ಸಹ ಎಕ್ಸ್ಪರ್ಟ್ ಇರೋದಿಲ್ಲ, ಮಾಡಿ 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 ಎಲ್ಲರೂ ಎಕ್ಸ್ಪರ್ಟ್ ಆಗೋದು. ಸೊ ಏನೇ ಒಂದು ಮಾಡದಿದ್ರು ಸಹ ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಮತ್ತು ಸಹ ಕಂಟಿನ್ಯೂ ಬೇಕು ಅಂತ ನಾನು ಹೇಳೋದು. ಕೆಲವರೆಲ್ಲ ಡ್ರಾಪ್ ಮಾಡ್ತಾರೆ ಮಿಡ್ಲಲ್ಲಿ, ಹಾಗೆ ಮಾಡಬಾರ್ದು. ಏನೋ ಒಂದು ಅವರಿಗೆ ಇಂಟ್ರೆಸ್ಟ್ ಇರ್ತದಲ್ವ, ಅದನ್ನ ಕಂಟಿನ್ಯೂ ಮಾಡಬೇಕು. ಎಲ್ಲರೂ ಸಹ ಒಂದೇ ಥರ ಇರಲಿಕ್ಕೆ ಆಗೋದಿಲ್ಲ. ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬಾರ್ದು. ನಾವು ಕಂಪೇರ್ ಮಾಡಿದ್ರೆ ನಮ್ಮ ಜೊತೆನೇ ಕಂಪೇರ್ ಮಾಡಬೇಕು ನಾನು ಹೇಳೋದಾದರೆ. ಯಾಕಂದರೆ ನಮ್ಮ ಜೊತೆ ಕಂಪೇರ್ ಮಾಡಿದರೆ ಮಾತ್ರ ನಾವು ಮುಂದೆ ಬರಲಿಕ್ಕಾಗೋದು. ನಾವು ಹಿಂದೆ ಫಸ್ಟ್ ಮಾಡಿದ ವರ್ಕ್ಗಿಂತ ನೆಕ್ಸ್ಟ್ ವರ್ಕ್ ನಾವು ಇನ್ನು ಬೆಟರ್ ಮಾಡಬೇಕಂತ ನೋಡಬೇಕು. ಆಗ ಮಾತ್ರ ನಮಗೆ ಏನಾದರೂ ಅಚೀವ್ ಮಾಡಲಿಕ್ಕೆ ಅಥವಾ ಇನ್ನೂ ಒಳ್ಳೆ ಪ್ಲೇಸಿಗೆ ಹೋಗ್ಲಿಕ್ಕಾಗೋದು. ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬಾರ್ದು. ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿದರೆ ಇನ್ನೊಬ್ಬರು ನಮ್ಗಿಂತ ಬೆಟರ್ ಇರೋರು ಮತ್ತೊಬ್ಬರು ಸಿಗ್ತಾರೆ. ಅದಕ್ಕೋಸ್ಕರ ಯಾವತ್ತು ಕಾಂಪಿಟೇಷನ್ ಇದ್ದರೆ ನಮ್ಮ ಜೊತೆನೇ ನಾವು ಕಾಂಪೀಟ್ ಮಾಡಬೇಕು. ಆಗ ಮಾತ್ರ ನಾವು ಯಾವುದೋ ಒಂದು ಹೊಸ ಸ್ಕಿಲ್ಲನ್ನು ಕಲಿಬೋದು ಅಥವಾ ನಾವು ಇನ್ನೂ ಇಂಪ್ರೂವ್ ಆಗ್ಬೋದು. ನೀವು ಸುಮಾರು ಆರ್ಟ್ ಅಂದರೆ ಸುಮಾರು ಫೇಮಸ್ ಆ್ಯಕ್ಟ್ರೆಸ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಫೇಮಸ್ ಇರುವ ಆರ್ಟ್ ಬಿಡಿಸಿದೆ ಅಂತ ಹೇಳಿದೆ. ಯಾರಾದರೂ ನೀವು ಬಿಡಿಸಿದಂಥ ಆರ್ಟ್ ಫೇಮಸ್ ಆಗಿ ರೆಸ್ಪಾನ್ಸ್ ಮಾಡಿದ್ದೀರಾ? ಅಂದರೆ ಹೀಗೆ ಅಂದರೆ ಅವರಿಗೆ ರೀಚ್ ಆಗಿದೆ, ಅವರು ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿದ್ದಾರೆ. ಬಿಟ್ಟರೆ ಅವರು ಈಗ ಇನ್ಸ್ಟಾದಲ್ಲಾದರೆ ಸ್ಟೋರಿ ಹಾಕೋದನ್ನೆಲ್ಲ ಮಾಡ್ತಾರೆ ಅಷ್ಟೇ. ಪರ್ಸ್ನಲಾಗಿ ಹಾಗೆ ಮೆಸೇಜ್ ಮಾಡಿದ್ದಾರೆ, ಮತ್ತು ಅಷ್ಟೊಂದು ಇದು ಮಾಡಲಿಲ್ಲ ಇನ್ನೂ ಸಹ. ಕೊನೆಯದಾಗಿ ಆರ್ಟ್ ಬಿಡಿಸುವರಾಗಿರ್ಬೋದು, ಹೀಗೆ ಆರ್ಟಿಸ್ಟ್ ಆಗಲಿಕ್ಕೆ ಆಸೆ ಪಡೋರಿಗೆ ಏನು ಹೇಳ್ತೀರಾ? ಅದೇ ಎಲ್ಲರೂ ನಾನು ಹೇಳಿದ್ನಲ್ಲ, ಅದೇ ಅವರಿಗೆ ಇಂಟ್ರೆಸ್ಟ್ ಇದ್ದದ್ದನ್ನು ಇನ್ನೂ ಜಾಸ್ತಿ ಮಾಡಲಿ, ಇನ್ನೂ ವರ್ಕ್ ಮಾಡಲಿ. ಅಂದರೆ ಸಡನ್ನಾಗಿ ಯಾವುದು ಫೇಮ್ ಆಗಲಿ ಯಾವುದು ಬರೋದಿಲ್ಲ, ಸತತ ಪ್ರಯತ್ನ ಇರಬೇಕು. ಯಾವುದಾದ್ರೂ ಸಹ ಹಾಗೆ ನಾವು ಟ್ರೈ ಮಾಡ್ತಾ 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 ಇನ್ನೂ ಒಂದು ಬೆಟರ್ ಆಗ್ತಾ ಬರೋದು. ಸೊ ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಒಂದು ಗೋಲ್ ಇದ್ದರೆ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ, ಇನ್ನೂ ಸಹ ಅದರ ಬಗ್ಗೆ ಹೆಚ್ಚು ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಪ್ರಾಕ್ಟೀಸ್ ಮಾಡಿದ ಹಾಗೆ ನಾವು ಇಂಪ್ರೂವ್ ಆಗ್ತೇವೆ. ಪ್ರಾಕ್ಟೀಸ್ ಇಲ್ಲ ಅಂದರೆ ಏನೂ ಸಾಧ್ಯ ಇಲ್ಲ. ಸೊ ಪ್ರಾಕ್ಟೀಸ್ ಮಾಡ್ತೇವೆ, ಒಂದಲ್ಲ ಒಂದು ದಿವಸ ಅವರಿಗೂ ಒಂದು ಒಳ್ಳೆ ದಿವಸ ಬರ್ತದೆ. ನಿಮ್ಮ ಜೊತೆ ಮಾತಾಡಿ ನಮಗೆ ತುಂಬ ಖುಷಿ ಆಯಿತು. ಇನ್ನಷ್ಟು ನೀವು ಆರ್ಟಲ್ಲಿ ಮುಂದೆ ಬರಲಿ ಅಂತ ವೀಕ್ಷಕರು ಹಾಗೂ ಸ್ಪಂದನ ವಾಹಿನಿ ಕಡೆಯಿಂದ ನಾನು ಆಶಿಸ್ತೇನೆ. ಮಾತಾಡಿ ತುಂಬ ಖುಷಿ ಆಯಿತು ಮೇಡಮ್. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ನನ್ನ ಈ ಪ್ರೋಗ್ರಾಮಿಗೆ ಕರೆದು ನನ್ನ ಬಗ್ಗೆ ಇಷ್ಟೊಂದು ಸಂದರ್ಶನ ನೀಡಿದ ನನಗೊಂದು ಅವಕಾಶ ಕೊಟ್ಟ ಸ್ಪಂದನ ಚಾನಲಿಗೂ ಸಹ ನಾನು ಥ್ಯಾಂಕ್ ಯು ಹೇಳ್ತೇನೆ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಮುಂದೊಂದು ವಾರ ಮತ್ತೊಂದು ಸಾಧಕಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ. ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ.